ಸ್ನೇಹಿತರ ಬಳಗ ಕುತುಮಾರು ಇದರ ಎಲ್ಲ ಸಂಘಟಕರು ಕೂಡ ಒಮ್ಮೆ ಅಂಕಣವನ್ನ ಪ್ರವೇಶ ಮಾಡಬೇಕು, ಅಲ್ಲಿ ಲೈನ್ ಅಪ್ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪವರ್ ಪ್ಲಸ್ ಏಳಡಕ ವಿರುದ್ಧವಾಗಿ ವಿರಾಟ್ ವಾರಿಯರ್ಸ್ ತಂಡಗಳು ಎರಡು ತಂಡಗಳು ಕೂಡ ಲೈನ್ ಅಪ್ ಮಾಡುವ ಮುಖೇನವಾಗಿ ಪಂದ್ಯಾಟದ ಫೈನಲ್ ಪಂದ್ಯಾಟ ಪ್ರಾರಂಭಿಸುವುದಕ್ಕಿದ್ದೇವೆ. ಸ್ನೇಹಿತರ ಬಳಗ ಕುದುಮಾರು ಕೆಪಿಎಲ್ ಟ್ರೋಫಿ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟದ ಕೊನೆಯ ಕ್ಷಣಕ್ಕೆ ಬರ್ತಾ ಇದ್ದೇವೆ. ಎರಡು ತಂಡಗಳು ಪ್ರಮುಖ ತಂಡಗಳು ಫೈನಲ್ ಅನ್ನು ಪ್ರವೇಶ ಮಾಡಿಕೊಂಡಾಗಿದೆ. ಈಗಾಗಲೇ ಕಮಲಾಕ್ಷ ಕಿರಣಾರ್ ಇವರ ಮಾಲಕತ್ವದ ವಿರಾಟ್ ವಾರಿಯರ್ಸ್ ಕುದುಮಾರು ಒಂದು ಕಡೆಯಾದರೆ, ಮಗದೊಂದು ಕಡೆಯಲ್ಲಿ ರಾಧಾಕೃಷ್ಣ ಎಚ್ ಏಳಡಕ ಇವರ ಮಾಲಕತ್ವದ ಪವರ್ ಪ್ಲಸ್ ಏಳಡಕ ಮಗದೊಂದು ಬರೆಯಲ್ಲಿ ಫೈನಲ್ ಪ್ರವೇಶ ಮಾಡಿಕೊಂಡು ಫೈನಲ್ ಪ್ರವೇಶವನ್ನು ಸೆಣಸಾಡುವುದಕ್ಕೆ ಇರುವ ತಂಡಗಳು ಕೂಡ ಈ ಒಂದು ಎರಡು ತಂಡಗಳಿಗೂ ಕೂಡ ಹಸ್ತಲಾಂಛನದೊಂದಿಗೆ ಸ್ವಾಗತಿಸಿಕೊಳ್ಳುವಂತೆ, ಅಭಿನಂದಿಸುವಂತೆ, ಶುಭ ಹಾರೈಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಸಮಾರೋಪ ಸಮಾರಂಭದ ಅತಿಥಿ ಗಣ್ಯರಲ್ಲಿ ಅದೇ ರೀತಿ ಕುದುಮಾರು ಸ್ನೇಹಿತರ ಬಳಗ ಕುದುಮಾರು ಇದರ ಎಲ್ಲ ಸಂಘಟಕರು ಕೂಡ ಒಮ್ಮೆ ಅತ್ತ ಗಮನವನ್ನು ಹರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಸ್ತಲಾಂಛನ ನಡೆಯುತ್ತಾ ಇದೆ. ಎರಡು ತಂಡಗಳಿಗೂ ಕೂಡ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ ಅತಿಥಿ ಗಣ್ಯರು ಸ್ಕಂದಶ್, ಅದೇ ರೀತಿ ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದುಮಾರು ಇದರ ಸಂಘಟಕರು. ಎರಡು ತಂಡಗಳಿಗೂ ಕೂಡ ಒಂದು ಕಡೆ ವಿರಾಟ್ ವಾರಿಯರ್ಸ್ ಕುದುಮಾರು ಆದರೆ ಮಗದೊಂದು ಕಡೆಯಲ್ಲಿ ಪವರ್ ಪ್ಲಸ್ ಏಳಡಕ ಇರುವ ತಂಡಗಳು ಪೈಪೋಟಿಯಾಗಿ ಸಾಗಿ ಬರುವುದಕ್ಕಿದೆ. ಕಳೆದ ಪಂದ್ಯಾಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸತಕ್ಕಂಥ ತಂಡ ಕಳೆದ ಸೀಸನ್ 2 ಅಲ್ಲಿ ವಿರಾಟ್ ವಾರಿಯರ್ಸ್ ತೃತೀಯ ಸ್ಥಾನವನ್ನು ಅಲಂಕರಿಸಿತ್ತು. ಈ ದಿವಸ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಹುದೇ, ರನ್ನರ್ಸ್ ಪಟ್ಟವನ್ನು ತೃಪ್ತಿ ಪಡಬಹುದೇ ಎನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಇರುವ ತಂಡಗಳಿಗೆ ಕೂಡ ಅವಕಾಶಗಳು ಖಂಡಿತವಾಗಿಯೂ ಇದೆ. ಪವರ್ ಪ್ಲಸ್ ಏಳಡಕ ವಿರುದ್ಧವಾಗಿ ವಿರಾಟ್ ವಾರಿಯರ್ಸ್ ಇರುವ ತಂಡದಲ್ಲಿ ಕೂಡ ಅನುಭವಿ ಆಟಗಾರರಿದ್ದಾರೆ.
ಖಂಡಿತವಾಗಿಯೂ ಇರುವ ತಂಡಗಳಿಗೆ ಕೂಡ ಅವಕಾಶ ಖಂಡಿತವಾಗಿಯೂ ಇದೆ. 4 ಓವರಿಗೆ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟಗಳು. ತಾವು ಎಸ್ ರೆಡಿ ಫೈನಲ್ ನಾಣ್ಯ ಚಿಮ್ಮಿಗೆಯನ್ನು ನೆರವೇರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ಕ್ರೀಡಾ ಮೈದಾನದಲ್ಲಿ ನಾಣ್ಯ ಚಿಮ್ಮಿಗೆಯನ್ನು ನೆರವೇರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಫೈನಲ್ ಪ್ರವೇಶ ಆದಷ್ಟು ಬೇಗ ಪಂದ್ಯಾಟವನ್ನು ಪ್ರಾರಂಭಿಸಿಕೊಳ್ಳಿ ದಯವಿಟ್ಟು. 5 ಗಂಟೆ 5 ನಿಮಿಷವಾಗಿದೆ. 4 ಓವರಿಗಿದ್ದಂಥ ಪಂದ್ಯಾಟ 2 ಓವರಿಗೆ ಇಳಿಯತಕ್ಕಂಥ ಪ್ರಯತ್ನ ಆಗಬಹುದು. ಹಾಗಾಗಿ 4 ಓವರಿಗೆ ಪಂದ್ಯಾಟ ಸೀಮಿತಗೊಳ್ಳಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಸಮಯದ ಜೊತೆ ನಾವು ಓಡೋಣ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯವನ್ನು ವ್ಯರ್ಥ ಮಾಡದೇ ಆದರೆ ನಾವು ಸಮಯದ ಮಾಲೀಕರಾಗಬೇಕು ಹೊರತು ಸಮಯವನ್ನು ಪಾಲಿಸುವಂಥ ಮಾಲೀಕರಾಗಬೇಕು. ಆದರೆ ಖಂಡಿತವಾಗಿಯೂ ಶಿಸ್ತುಬದ್ಧವಾಗಿರತಕ್ಕಂಥ ತಂಡಕ್ಕೆ ಕೂಡ ಇಲ್ಲಿ ಬಹುಮಾನವನ್ನು ಘೋಷಣೆಯಾಗಿದೆ. ಸ್ನೇಹಿತರ ಬಳಗ ಕುದುಮಾರು ವಿಶೇಷವಾಗಿರತಕ್ಕಂಥ ಒಂದು ಬಹುಮಾನವನ್ನು ಘೋಷಣೆ ಮಾಡಿದೆ. ಶಿಸ್ತುಬದ್ಧವಾಗಿ ಮಾಡಿರತಕ್ಕಂಥ ತಂಡಕ್ಕೆ ನಗದು ಬಹುಮಾನ ಹಾಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕಿದೆ. ಆ ಒಂದು ಬಹುಮಾನ ಆ ಒಂದು ತಂಡ ಯಾವುದು ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಇರತಕ್ಕಂಥ ಸಂದರ್ಭವಾಗಿದೆ. ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಿರತಕ್ಕಂಥ ತಂಡ ಪವರ್ ಪ್ಲಸ್ 7 ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳುವಂತೆ ಎಸ್ ಫೈನಲ್ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಒಮ್ಮೆ ಗಟ್ಟಿ ಚಪ್ಪಾಳೆಗಳು ಇರುವ ತಂಡಗಳಿಗೂ ಕೂಡ ಬರಲೇಬೇಕಾಗಿದೆ. ಪವರ್ ಪ್ಲಸ್ 2 ಎಲ್ಲಿಯ ಓದು ಇದ್ದಂಥ ತಂಡ ಫೈನಲ್ ಅನ್ನ ಪ್ರವೇಶ ಮಾಡಿದೆ ಅಂತ ಆದರೆ ಖಂಡಿತವಾಗಿಯೂ ಶ್ಲಾಘಿಸಲೇಬೇಕಾಗಿದೆ. ಪವರ್ ಪ್ಲಸ್ 2 12 ಆಟಗಾರನನ್ನು ಕಳುಹಿಸಿಕೊಡಿ ದಯವಿಟ್ಟು. ಮ್ಯೂಸಿಕ್ 12ನೇ ಆಟಗಾರನನ್ನು ಕಳುಹಿಸಿಕೊಡಿ ಪವರ್ ಪ್ಲಸ್ 2. ಮತ್ತೆ ಯಾವುದೇ ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ. ಇಲ್ಲಿ ಅಂಕಪಟ್ಟಿ ಬರಹಗಾರರಿಗೆ ಬಹಳಷ್ಟು ಜವಾಬ್ದಾರಿಯುತವಾಗಿರತಕ್ಕಂಥ ಅಂಕಪಟ್ಟಿ ಬರಹಗಾರರಾಗಿ ಪುನೀತ್ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತಗಳು. ಅದೇ ರೀತಿ ತೀರ್ಪುಗಾರರ ಪೀಠದಲ್ಲಿ ಅಲಂಕರಿಸತಕ್ಕಂಥ ಶ್ರೀತ ಮಣಿಕಂಠ ಸುಬ್ರಹ್ಮಣ್ಯ, ಅದೇ ರೀತಿ ಸುರೇಶ್ ನೆಟ್ಟಣ ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿಕೊಳ್ಳುತ್ತಾ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಿರತಕ್ಕಂಥ ಪವರ್ ಪ್ಲಸ್ 2 ಕ್ಷೇತ್ರರಕ್ಷಕ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದೆ. ಆರಂಭಿಕ ಎಸೆತಗಾರ ವಿಭಾಗದಲ್ಲಿ ಪ್ರದೀಪ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ದಾಂಡಿಗ ವಿಭಾಗದಲ್ಲಿ ಕಳೆದ ಪಂದ್ಯಾಟದಲ್ಲಿ 4 ಸಿಕ್ಸರನ್ನು ದಾಖಲಿಸಿಕೊಂಡಿರತಕ್ಕಂಥ ದಾಂಡಿಗ ದೀಕ್ಷಿತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಈ ದಿವಸ ಫೈನಲ್ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಎಸ್ ರೆಡಿ. ಪ್ರಥಮ ಚೆಂಡು ಚಾಲ್ತಿಕೊಳ್ತಾ ಇದೆ. ಪ್ರದೀಪ್ ತನ್ನ ಕೂಟದ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ವಿರಾಟ್ ವಾರಿಯರ್ಸ್.
ಪ್ರಥಮ ಚೆಂಡನ್ನು ಮಗದೊಮ್ಮೆ ಎಸೆಯಬೇಕಾಗಿದೆ. ಇಲ್ಲಿ ಪ್ರದೀಪ್ ತಂಡಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿರತಕ್ಕಂಥ ಸಂದರ್ಭ. ಸ್ಟ್ರೈಕ್ ಭಾಗದಲ್ಲಿ ದೀಕ್ಷಿತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಸುಂದರತೆಯ ಹೊಡೆತಗಳು ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಜಮೆಯೊಂದಿಗೆ ಅಂಕಪಟ್ಟಿ 2ಕ್ಕೆ ಏರಿಕೆ ಆಗ್ತಾ ಇದೆ. ಅಂಕಪಟ್ಟಿ ಪ್ರಥಮ ಚೆಂಡು ಮುಕ್ತಾಯ. ಸುಂದರತೆಯ ಕ್ಷೇತ್ರ ರಕ್ಷಣೆ ಕೂಡ ಕಾಣಸಿಗ್ತಾ ಇದೆ. ಇಲ್ಲಿ ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಜಮೆಯೊಂದಿಗೆ ಅಂಕಪಟ್ಟಿ 3ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳು ಮುಕ್ತಾಯ. ತೃತೀಯ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಪ್ರದೀಪ್ ತಂದುಕೊಟ್ಟಿದ್ದ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ದೀಕ್ಷಿತ್. ಸುಂದರತೆಯ ಹೊಡೆತಗಳು ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಕಿರಣ್ ರವರಿಗೆ ಬಹುಮಾನಗಳು ಘೋಷಣೆಗೆ ಆಗ್ತಾ ಇದೆ. ಪ್ರತಿ ಸಿಕ್ಸರಿಗೆ ₹100 ಬಹುಮಾನಗಳ ಘೋಷಣೆ ಆಗ್ತಾ ಇದೆ. ಇಲ್ಲಿ ವೇದಿಕೆಯಿಂದ ಚೇತನ್ ಬಹುಮಾನವನ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಪ್ರತಿ ಸಿಕ್ಸರ್ಗೆ ₹100 ಬಹುಮಾನಗಳ ಘೋಷಣೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತ ಚಾಲ್ತಿಗೊಳ್ಳಬೇಕಾಗಿದೆ. ಸುಂದರತೆಯ ಎಸೆತ ಚಾಲ್ಮೆಯುತವಾಗಿರತಕ್ಕಂಥ ಎಸೆತ. 2 ಅಂಕಕ್ಕಾಗಿ ಪ್ರಯತ್ನಗಳು. 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. ಇಲ್ಲಿ ಯಾವುದೇ ಬಹುಮಾನವನ್ನು ಕಿವಿಗೊಡದೆ ಜವಾಬ್ದಾರಿಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನ ಕಾಣಸಿಗ್ತಾ ಇದೆ. ಇಲ್ಲಿ ಖಂಡಿತವಾಗಿಯೂ ಕಿರಣ್ ಹಾಗೂ ದೀಕ್ಷಿತ್ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ವಿರಾಟ್ ವಾರಿಯರ್ಸ್ ಪರವಾಗಿ ಸುಂದರತೆಯ ದಂಡಿನ ಪ್ರದರ್ಶನಗಳು. ಪ್ರಥಮ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಅಂಕಪಟ್ಟಿ 8ರಲ್ಲಿ ಲಾಸ್ಟ್ ಬಾಲ್. ಸ್ಟ್ರೈಕ್ ಭಾಗದಲ್ಲಿ ದೀಕ್ಷಿತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಮತ್ತೆ ಜಾಣ್ಮೆಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನದೊಂದಿಗೆ ಒಂಟಿ ಅಂಕ ಸಮಾಪನೆಗೊಳ್ಳುತ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯ. ಅಂಕಪಟ್ಟಿ 9ರಲ್ಲಿ ಸ್ಥಗಿತವಾಗಿದೆ. ಎಸೆತಕಾರಿ ಭಾಗದಲ್ಲಿ ಪ್ರದೀಪ್ ತನ್ನ ಪ್ರಥಮ ಓವರ್ ಮುಕ್ತಾಯ. ದ್ವಿತೀಯ ಓವರ್ ಮಧು ಅವರಿಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಮಧು ಅವರು ಕೊಡತಕ್ಕಂಥ ಜವಾಬ್ದಾರಿಯುತವಾಗಿರತಕ್ಕಂಥ ಎಸೆತಗಳು ಬರಬಹುದೇ ಕಾದು ನೋಡಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ. ಇಲ್ಲಿ ಮಧು ತಂದುಕೊಟ್ಟಿದ್ದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ದೀಕ್ಷಿತ್ ಸ್ಟ್ರೈಕ್ ಭಾಗದಲ್ಲಿ ಬಹಳಷ್ಟು ಕಡೆಗಳಲ್ಲಿ ವೈಯಕ್ತಿಕ ಬಹುಮಾನಗಳನ್ನು ಗಳಿಸಿಕೊಂಡಿರತಕ್ಕಂಥ ಪ್ರಶಸ್ತಿಯನ್ನು ಬಾಚಿಕೊಂಡಿರತಕ್ಕಂಥ ಆಟಗಾರ ದೀಕ್ಷಿತ್. ಈ ದಿವಸವೂ ಕೂಡ ಸಿಡಿದಿದ್ದಂಥ ಆಟಗಾರನೇ ಸರಿ. ವಿರಾಟ್ ವಾರಿಯರ್ಸ್ ಪರವಾಗಿ ಮತ್ತೆ ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಜಮೆಯೊಂದಿಗೆ ಅಂಕಪಟ್ಟಿ 10ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ನೋ ಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. 1+1 2 ಅಂಕಗಳು 11 ಅಂಕಪಟ್ಟಿಯಲ್ಲಿ. ಮಧು ತಂದುಕೊಟ್ಟಿದ್ದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಮಗದೊಮ್ಮೆ ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಕಿರಣನ ಆರ್ಭಟ ಪ್ರಾರಂಭಗೊಳ್ಳುವುದಕ್ಕೆ ಪ್ರಾರಂಭಗೊಂಡಿದೆ. ಕಿರಣನ ಆರ್ಭಟವನ್ನು ನಿಲ್ಲಿಸುವುದಕ್ಕೆ ಬಹಳಷ್ಟು ಕಷ್ಟಕರವಾಗಿರತಕ್ಕಂಥ ಸಂದರ್ಭವಾಗಿದೆ. 6 ಅಂಕಗಳು ಜಮೆಗೊಂಡಾಗ ಅಂಕಪಟ್ಟಿ ಬದಲಾವಣೆಗೊಂಡು 17ಕ್ಕೆ ಏರಿಕೆ ಆಗಿದೆ. ಮಧು ತಂದುಕೊಟ್ಟಿದ್ದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಕಿರಣ್ ಸ್ಟ್ರೈಕ್ ಭಾಗದಲ್ಲಿ ಸಿಕ್ಸರ್ ವೀರ. ಮತ್ತೆ ಚಾಲ್ಮೆಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಜಮೆಯೊಂದಿಗೆ ಅಂಕಪಟ್ಟಿ 18ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳು ಮುಕ್ತಾಯ. ಮಧು ತಂದುಕೊಟ್ಟಿದ್ದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ದೀಕ್ಷಿತ್ ಸ್ಟ್ರೈಕ್ ಭಾಗದಲ್ಲಿ ಜೊತೆಯಾಗಿ ಇರತಕ್ಕಂಥ ಜವಾಬ್ದಾರಿಯುತ ಆಟಗಾರರು ವಿರಾಟ್ ಪರವಾಗಿ ಕಿರಣ್ ಜೊತೆಗೂಡಿದ ದೀಕ್ಷಿತ್ ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 19ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತವನ್ನು ಬರಬೇಕಾಗಿದೆ. ಮಧು ಮುಖೇನ ಬಾಕಿ. ಲೋಪುಲ್ ಟಾಸ್ ಆಗಿ ಬಂದಿರತಕ್ಕಂಥ ಚೆಂಡು
2 ಅಂಕಕ್ಕಾಗಿ ಪ್ರಯತ್ನಗಳು ಬರಬಹುದೇ ಇಲ್ಲ. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 20ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳ ಮುಕ್ತಾಯ. ಪಂಚಮ ಎಸೆತ ಚಾಲ್ತಿಗೊಳ್ಳಬೇಕಾಗಿದೆ. ಪಂಚಮ ಎಸೆತ ಚಾಲ್ತಿಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಅಂಕಪಟ್ಟಿ 20ರಲ್ಲಿ ಸುಂದರತೆಯ ಹೊಡೆತಗಳು, ಕ್ಯಾಚ್ ಔಟ್ಗೆ ಅವಕಾಶಗಳು ಇಲ್ಲ. ಕ್ಯಾಚ್ ಅನ್ನು ಪಡೆಯುವಲ್ಲಿ ವಿಫಲಗೊಂಡ್ರು ಮೋಕ್ಷಿತ್. ಕ್ಯಾಚ್ ಅನ್ನು ಪಡೆಯತಕ್ಕಂಥ ಪ್ರಯತ್ನಗಳು ಖಂಡಿತವಾಗಿತ್ತು ಮೋಕ್ಷಿತ್ ಮುಖೇನವಾಗಿ. ಒಂಟಿ ಅಂಕಗಳು ಜಮೆಗೊಳ್ತಾ ಇದೆ. ಅಂಕಪಟ್ಟಿ 21ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ ಮಧು ಮುಖೇನವಾಗಿ. ಕಿರಣ್ ಸುಂದರತೆಯ ದಾಳಿಯಾಗಿತ್ತು. ಯಾವುದೇ ಅಂಕಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ದ್ವಿತೀಯ ಓವರ್ ಮುಕ್ತಾಯ. ಅಂಕಪಟ್ಟಿ 21ರಲ್ಲಿ ಸ್ಥಗಿತವಾಗಿದೆ. ಸಿಕ್ಸರ್ ವೀರ ಕಿರಣ್ ನಾಶಕಿ ಭಾಗದಲ್ಲಿ. ಸಾಕ್ಷಿಯಾಗ್ತಾ ಇದೆ ಸ್ನೇಹಿತರ ಬಳಗ ಕುದುಮಾರು. ರಿಜಿಸ್ಟ್ರೇಡ್ 8 ತಂಡಗಳ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ KPL 2024 ಸೀಸನ್ 3 ನಿನ್ನೆ ದಿವಸ ನಡೆದಂತಹ ಆರಂಭಗೊಂಡಿರತಕ್ಕಂಥ ಪಂದ್ಯಾಟ ಈ ದಿವಸ ಸಂಜೆಯ ಸಮಯದಲ್ಲಿ ಸಮಾರಂಭಗೊಳ್ಳುವಂತಹ ನಿರೀಕ್ಷೆಗಳು ಫೈನಲ್ ಪಂದ್ಯಾಟದಲ್ಲಿ ಸಾಗಿ ಬರ್ತಾ ಇದೆ. ಪ್ರೇಕ್ಷಕಾಭಿಮಾನಿಗಳು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಅಡ್ಡ ಚೆಂಡಿನ ಲಾಭಾಂಶ 1 ಅಂಕ ಹೆಚ್ಚುವರಿಯನ್ನು ಗಳಿಸಿಕೊಳ್ತಾ ಇದೆ. 22ಕ್ಕೆ ಏರಿಕೆ ಆಗ್ತಾ ಇದೆ. ತೃತೀಯ ಓವರ್ ಮೋಕ್ಷಿತ್ ತನ್ನ ಕೂಟದ ಪ್ರಥಮ ಚೆಂಡನ್ನು ಮಗದ ಮೆಸೆಯಬೇಕಾಗಿದೆ. ಮತ್ತೆ ಸುಂದರತೆಯ ಎಸೆತವಾಗಿತ್ತು. ಔಟ್ ಎನ್ನತಕ್ಕಂಥ ಸೂಚನೆಗಳು ಬರುತ್ತಾ ಇದೆ. ಇಲ್ಲಿ ತೀರ್ಪುಗಾರರಿಂದ ಔಟ್ ಎನ್ನತಕ್ಕಂಥ ಸೂಚನೆಗಳು ಬರುತ್ತಾ ಇದೆ. ದೀಕ್ಷಿತ್ ರವರ ಉತ್ತರೆ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ರೀತಿಯ ನೋಬಾಳಿಗೆ ಅಪೀಲನ್ನು ಮಾಡಿದ್ರು, ಆದರೆ ತೀರ್ಪುಗಾರರ ಪುರಸ್ಕಾರ ಲಭಿಸ್ತಾ ಇಲ್ಲ. ನೂತನ ದಾಂಡಿಗನಾಗಿ ಅಸ್ತೀಕ್ರವರ ಆಗಮನ ಕಾಣಸಿಗ್ತಾ ಇದೆ. ಅಸ್ತೀಕ್ರವರ ಆಗಮನ ಕಂಡಾಗ ಅಂಕಪಟ್ಟಿ 22ರಲ್ಲಿ 1 ಎಸೆತಗಳು ಮುಕ್ತಾಯ. ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಓಹೋ, ನೇರವಾಗಿ ಗೂಟಕ್ಕೆ ಮತ್ತಿಕ್ಕತಕ್ಕಂಥ ಚೆಂಡು ಅಸ್ತೀಕನನ್ನ ಉತ್ತರಿಸಿಕೊಳ್ತಾ ಇದೆ. ಇಲ್ಲಿ ನಿರ್ಗಮಿಸಿಕೊಳ್ಳಬೇಕಾಗಿದೆ. ಉತ್ತರಿ ಪತನವಾಗ್ತಾ ಇದೆ. ಅಸ್ತೀಕ್ರವರ ಉತ್ತರಿ ಪತನಗೊಳ್ಳುತ್ತಾ ಇದೆ. ನೇರವಾಗಿ ಶೂನ್ಯದೊಂದಿಗೆ ವೀಕ್ಷಣೆ ತಮಕ ಮಾಡಲೇಬೇಕಾಗಿದೆ. ನೂತನ ದಾಂಡಿಗನಾಗಿ ಹನೀಫ್ ಕೂಡ್ರಸ್ತೆಯವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಅಂಕಪಟ್ಟಿ 22ರಲ್ಲಿ ಸ್ಥಗಿತವಾಗಿರತಕ್ಕಂಥ ಸಂದರ್ಭ. 2 ಎಸೆತಗಳ ಮುಕ್ತಾಯಗೊಂಡಿದೆ. ಮುಗಿಸುತ್ತಿರುವ ಮಾಂತ್ರಿಕ ಎಸೆತವನ್ನು ಎಸೆಯತಕ್ಕಂಥ ಆಟಗಾರನೇ ಸರಿ, ದಾಳಿಗಾರ ಸರಿ. ಈ ಒಂದು ಪಂದ್ಯಾಟಕ್ಕೆ ಚೆಂಡನ್ನು ಕೊಡುಗೆಯಾಗಿ ನೀಡತಕ್ಕಂಥ ಆಟಗಾರ. ಮತ್ತೆ ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಇಲ್ಲಿ ಎಲ್ಲೂ ಒಂದು ರೀತಿಯ ದಾಂಡಿಗನನ್ನು ವಂಚಿಸತಕ್ಕಂಥ ಚೆಂಡಾಗಿ ಕಾಣಸಿಗ್ತಾ ಇದೆ. ಇಲ್ಲಿ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ ಮೋಕ್ಷಿತ್. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು. 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 23ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನು ಕೂಡ ವಿರಾಟ್ ವಾರಿಯರ್ಸ್ ಪರವಾಗಿ ಕಿರಣ ಸ್ಟ್ರೈಕ್ ವಿಭಾಗದಲ್ಲಿ. ಕಿರಣನ ಆರ್ಭಟ ಪ್ರಾರಂಭಗೊಂಡಿದ್ದಾದರೆ ನಿಲ್ಲಿಸುವುದು ಬಹಳಷ್ಟು ಕಷ್ಟಕರವಾಗುವುದಕ್ಕಿದೆ. 1 ಅಂಕಗಳು ಜಮೆಗೊಳ್ಳುವುದಕ್ಕೆ ಇಲ್ಲ. ಲೋಕೇಶ್ ಬಹಳಷ್ಟು ಚುರುಕುತನದ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅತ್ಯದ್ಭುತವಾಗಿರತಕ್ಕಂಥ ಕ್ಷೇತ್ರಪಾಲಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಹಿರಿಯ ಕ್ರೀಡಾಪಟುವಾಗಿದ್ದರೂ ಕೂಡ ಅತ್ಯದ್ಭುತವಾಗಿರತಕ್ಕಂಥ ಕ್ಷೇತ್ರಪಾಲಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಮತ್ತೆ ನೋ ಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರುತ್ತಾ ಇದೆ. ನೋ ಬಾಲ್ +1 2 ಅಂಕಗಳು ಪಡೆದುಕೊಳ್ತಾ ಇದೆ. ಇಲ್ಲಿ $25 ಅಂಕಪಟ್ಟಿ. ಕೊನೆಯ ಚೆಂಡು ಬಾಕಿ ಇದೆ. ಮೋಕ್ಷಿತನ ಗುಡ್ಡದ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಸುಂದರತೆಯ ಎಸೆತವಾಗಿತ್ತು. 10 ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಿಸ್ತಾ ಇದೆ. ತೃತೀಯ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 25ರಲ್ಲಿ 4 ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟಿರತಕ್ಕಂಥ ಆಟಗಾರ ಮೋಕ್ಷಿತ್ 2 ಬುತ್ತರಿಯನ್ನು ಪಡೆಕೊಂಡ್ರು. ಮೋಕ್ಷಿತ್ ಓರ್ವ ಅದ್ಭುತವಾಗಿರತಕ್ಕಂಥ ಎಸೆತಗಾರರಾಗಿ ಕಾಣಸಿಗ್ತಾ ಇದ್ದಾರೆ, ದಾಳಿಗಾರನಾಗಿ ಕಾಣಸಿಗ್ತಾ ಇದ್ದಾರೆ. ಇದು ಬೇಕಾಗಿರತಕ್ಕಂಥ ಈ ರೀತಿಯ ತಂಡಕ್ಕೆ ಆಸರಿಯಾಗಿರತಕ್ಕಂಥ ಆಟಗಾರನಾಗಿ ಕಾಣಸಿಗಬೇಕಾಗಿದ್ದರೆ ಖಂಡಿತವಾಗಿಯೂ ಶ್ಲಾಘಿಸಲೇಬೇಕಾಗಿದೆ.
ಕರ್ಣ ಕೊನೆಯ ಓವರ್ ಚಾಲ್ತಿಯಲ್ಲಿ ಎಸೆತಗಾರ ಭಾಗದಲ್ಲಿ ತಂಡಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಕಿರಣ್ ಸುಂದರತೆಯ ಹೊಡೆತಗಳು 2 ಅಂಕಕ್ಕಾಗಿ ಪ್ರಯತ್ನಗಳಿಲ್ಲ, 1 ಅಂಕಕ್ಕಾಗಿ ಮಾತ್ರ ಪ್ರಯತ್ನಗಳು, 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 26ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರ್ ಚಾಲ್ತಿಯಲ್ಲಿ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಮಿಸ್ಟರ್ ಕರ್ಣ. ಸುಂದರತೆಯ ಹೊಡೆತ ಕ್ಷೇತ್ರ ರಕ್ಷಕನಿಲ್ಲದಂತಹ ಜಾಗವಾಗಿತ್ತು. ಆದರೆ ಕರ್ಣ ಕ್ಷೇತ್ರ ಪಾಲಕ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡ್ರು. ಲೋಕೇಶ್ ರವರು ಯಾರು ಬರುವರು ಎನ್ನುವಂತ ಕಾದು ನೋಡ್ತಾ ಇದ್ರು ಕ್ಷೇತ್ರ ಪಾಲಕರನ್ನ. ಖಂಡಿತವಾಗಿಯೂ ಕರ್ಣ ಆ ಸಮಯದಲ್ಲಿ ಖಂಡಿತವಾಗಿಯೂ ಕ್ಷೇತ್ರ ಪಾಲಕರು ಆಗಮಿಸಿಕೊಂಡು ಆ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡ್ರು. ಸುಂದರತೆಯ ಹೊಡೆತ ಕ್ಷೇತ್ರ ರಕ್ಷಕನಿಲ್ಲದಂತಹ ಜಾಗವಾಗಿತ್ತು. ಆದರೆ ಕರ್ಣ ಕ್ಷೇತ್ರ ಪಾಲಕ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲ. ಸೋನೂರವರ ಆಗಮನ ಕಾಣಸಿಗ್ತಾ ಇದೆ. ತಂಡದ ನಾಯಕ ಸೋನೂರವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ 2 ಎಸೆತಗಳ ಮುಕ್ತಾಯ. ಕರ್ಣ ತಂಡಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಜವಾಬ್ದಾರಿಯುತವಾಗಿರತಕ್ಕಂಥ ಕ್ಷೇತ್ರ ಪಾಲಕರು ಪವರ್ ಪ್ಲಸ್ 7 ಪರವಾಗಿ ಅತ್ಯದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲಕರಲ್ಲಿ ಗುರುತಿಸಿಕೊಳ್ತಾ ಇದ್ದೀವಿ. ಪ್ರತಿಯೊಂದು ಆಟಗಾರರಿಗೂ ಕೂಡ ತನ್ನದೇ ಆದಂತಹ ಜವಾಬ್ದಾರಿ ಇದೆ ಎನ್ನುವಂಥದ್ದು ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸಿಗುತ್ತಾ ಇದೆ. 1 ಅಂಕಗಳು ಜಮೆಗೊಳ್ಳತಕ್ಕಂಥ ಸಂದರ್ಭಗಳು, 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಅಂಕಪಟ್ಟಿ 27ರಲ್ಲಿ ಬಹಳಷ್ಟು ಚುರುಕುತನದ ಕ್ಷೇತ್ರ ಪಾಲಕರಾಗಿ ಲೋಕೇಶ್ ಅವರನ್ನು ಕೂಡ ಕಾಣಸಿಗ್ತಾ ಇದ್ದೀವಿ. ಖಂಡಿತವಾಗಿಯೂ ಶ್ಲಾಘಿಸಲೇಬೇಕಾಗಿದೆ, ಅಭಿನಂದಿಸಲೇಬೇಕಾಗಿದೆ. ಪವರ್ ಪ್ಲಸ್ 7 ಪರವಾಗಿ 4 ಎಸೆತಗಳ ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಅಂತಿಮ 1 ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭವಾಗಿದೆ. ಕರ್ಣ ಎಸೆಯಬೇಕಾಗಿದೆ ಕೊನೆಯ ಚೆಂಡು. ಸುಂದರತೆಯ ಹೊಡೆತಗಳು ಕ್ಯಾಚ್ ಔಟ್ಗೆ ಅವಕಾಶಗಳು. ಮೋಕ್ಷಿತ್ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡ್ರು. ಕನಿಷ್ಠ ಮೊತ್ತವನ್ನು ಬಿಟ್ಟುಕೊಟ್ಟಿದೆ. 28 ಬೇಕಾಗಿರತಕ್ಕಂಥ ಸಂದರ್ಭ. 24 ಎಸೆತಗಳ ಮುಂದೆ ಪವರ್ ಪ್ಲಸ್ 7 ತಂಡಕ್ಕೆ 28 ಬೇಕಾಗಿದೆ. ಕಟ್ಟಿ ಹಾಕತಕ್ಕಂಥ ಪ್ರಯತ್ನಗಳು ವಿರಾಟ್ ವಾರಿಯರ್ಸ್ ಕಡೆಯಿಂದ ಸಾಗಿ ಬರಬಹುದೇ ಕಾದು ಪವರ್ ಪ್ಲಸ್ 7 ಪರವಾಗಿ ಅಂತಿಮ 2 ಓವರ್ಗಳು ಬಹಳಷ್ಟು ಡೆತ್ ಓವರ್ ಆಗಿ ಸೀಮಿತಗೊಂಡಿತ್ತು. ಆ ಮೋಕ್ಷಿತ ಎಸೆದಿರತಕ್ಕಂಥ ಎಸೆತದಲ್ಲಿ ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟು 2 ಬುತ್ತರಿಯನ್ನು ಪಡೆಕೊಂಡ್ರು. ಕರ್ಣ ಎಸೆದಿರತಕ್ಕಂಥ ಎಸೆತದಲ್ಲಿ ಕೇವಲ 2 ಅಂಕವನ್ನು ಬಿಟ್ಟುಕೊಟ್ಟು 2 ಬುತ್ತರಿಯನ್ನು ಪಡೆದುಕೊಂಡಿರತಕ್ಕಂಥ ದಾಳಿಗಾರರಾಗಿ ಕಾಣಸಿಗ್ತಾ ಇದ್ದಾರೆ. ಅತ್ಯದ್ಭುತವಾಗಿರತಕ್ಕಂಥ ದಾಳಿಗಾರರು ಪವರ್ ಪ್ಲಸ್ 7 ಪರವಾಗಿ ಈ ಒಂದು ಫೈನಲ್ ಪ್ರವೇಶ ಮಾಡುವುದಕ್ಕೆ ದಾಳಿಗಾರರ ಕ್ಷೇತ್ರ ಪಾಲಕರ ಬಹಳಷ್ಟು ಸಹಕಾರದಿಂದ ಈ ರೀತಿಯಾಗಿ ಸಾಗಿ ಬರುವುದಕ್ಕೆ ಸಾಧ್ಯತೆಯಾಗಿದೆ. ವಿರಾಟ್ ವಾರಿಯರ್ಸ್ ಇದೀಗ ಕ್ಷೇತ್ರ ಪಾಲಕ ವಿಭಾಗದಲ್ಲಿ ಆರಂಭಿಕ ಎಸೆತಗಾರ ವಿಭಾಗದಲ್ಲಿ ಯಾರಿಗೆ ಜವಾಬ್ದಾರಿಯನ್ನು ಕೊಡಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಆರಂಭಿಕ ಎಸೆತಗಾರ 28 ಬೆನ್ನಟ್ಟಿಕೊಂಡು ಬರಬೇಕಾಗಿದೆ. ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡಬೇಕಾಗಿದೆ ಪವರ್ ಪ್ಲಸ್ 7. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತಹ ಸಂದರ್ಭದಲ್ಲಿ 28 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಂದರ್ಭದಲ್ಲಿ ಇದು ಪವರ್ ಪ್ಲಸ್ 7 ಪರವಾಗಿ ಆರಂಭಿಕ ದಾಂಡಿಗರಾಗಿ ಸಂದೀಪ್ ಜೊತೆಗೂಡುತ್ತಾ ದಿನೇಶ್ ಅವರ ಆಗಮನ ಕಾಣಸಿಗ್ತಾ ಇದೆ. ದಿನೇಶ್ ಕೌಡಿಚಾರು ಸ್ಟ್ರೈಕ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಂದೀಪ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಆರಂಭಿಕ ಎಸೆತಗಾರ ವಿಭಾಗದಲ್ಲಿ ದೀಕ್ಷಿತ್ ಮುರುಳಿ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಇಲ್ಲಿ ಬದಲಾವಣೆಗಳು ಕಾಣಸಿಗ್ತಾ ಇದೆ. ಸೋನು ತಂಡದ ನಾಯಕನಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇಲ್ಲಿ ತಂಡದ ನಾಯಕ ಸೋನೂರವರು ಪ್ರಥಮ ಎಸೆತಗಾರರಾಗಿ ಕಾಣಸಿಗ್ತಾ ಇದ್ದಾರೆ.
ತನ್ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ ಸೋನು ಉದಯ್. ಪ್ರಥಮ ಚೆಂಡು ಸುಂದರತೆಯ ಎಸೆತವಾಗಿತ್ತು. ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು ಒಂಟಿ ಅಂಕ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ಳುತ್ತಾ ಇದೆ ಇಲ್ಲಿ ಪವರ್ ಪ್ಲಸ್ ಏಳಡ್ಕ ಪರವಾಗಿ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಇಲ್ಲಿ ಸೋನು ತನ್ನ ಕೂಟದ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಸೋನು ಯಾಣೆ ಉದಯ್ ಕಿರಣಾರು. ದ್ವಿತೀಯ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಸಂದೀಪ್ ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ಅಡ್ಡ ಚೆಂಡು. ನಿಧಾನಗತಿಯಾಗಿ ಬಂದಿರತಕ್ಕಂಥ ಚೆಂಡು ಅಡ್ಡ ಚೆಂಡಿನ ಪರಿಣಾಮವಾಗುತ್ತಾ ಇದೆ ಇಲ್ಲಿ. ಅಡ್ಡ ಚೆಂಡಿನ ಪರಿಣಾಮವಾಗಿ ಖಾತೆಗೆ ಒಂದು ಅಂಕ ಸೇರ್ಪಡೆಗೊಂಡಾಗ ಅಂಕಪಟ್ಟಿ 2ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ ಇಲ್ಲಿ. ಸುಂದರತೆಯ ಜಾಲ್ಮೀತವಾಗಿರತಕ್ಕಂಥ ನೇರ ಪ್ರದರ್ಶನಗಳು ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ದ್ವಿತೀಯ ಚೆಂಡು ಮುಕ್ತಾಯ. ಅಂಕಪಟ್ಟಿ 3ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಚೆಂಡು ಎಸೆಯಬೇಕಾಗಿದೆ ಮಿಸ್ಟರ್ ಸೋನು. ಸ್ನೇಹಿತರ ಬಳಗ ಕುದುಮಾರು ಇದರ ಅಧ್ಯಕ್ಷ ಪೀಠವನ್ನು ಕೂಡ ಅಲಂಕರಿಸಿಕೊಂಡಿರತಕ್ಕಂಥ ಜವಾಬ್ದಾರಿಯುತ ಸಂಘಟಕ ಸೋನು ಇದೀಗ ವಿರಾಟ್ ವಾರಿಯರ್ಸ್ ಪರವಾಗಿ ತಂಡದ ನಾಯಕನಾಗಿ ಪ್ರಥಮ ಓವರ್ ಚಾಲ್ತಿಯಲ್ಲಿ ಎಸೆತಗಾರ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. ಒಂದು ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 4ಕ್ಕೆ ಏರಿಕೆ ಆಗ್ತಾ ಇದೆ. ಸಂದೀಪ್ ಪವರ್ ಪ್ಲಸ್ 7 ಪರವಾಗಿ. ಚಾಲ್ಮಿಯುತವಾಗಿರತಕ್ಕಂಥ ದಂಡನ ಪ್ರದರ್ಶನಗಳು. ದಿನೇಶ್ ಜೊತೆಗೂಡುತ್ತಾ ಸಂದೀಪ್ ಬಹಳಷ್ಟು ಹೊಂದಾಣಿಕೆಯ ದಂಡಿನ ಪ್ರದರ್ಶನಗಳು ಕಾಣಸಿಗ್ತಾ ಇದೆ ಇಲ್ಲಿ. ಮತ್ತೆ ಒಂದು ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 4ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳು ಮುಕ್ತಾಯ. 5 ಅಂಕಗಳು. 4 ಎಸೆತಗಳು ಮುಕ್ತಾಯ. ಅಂಕಪಟ್ಟಿ 5ರಲ್ಲಿ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಪ್ರಹಾರಗಳು ಬರುತ್ತಾ ಇದೆ. ದಿನೇಶ್ ಮುಖೇನವಾಗಿ ಅತ್ಯದ್ಭುತವಾಗಿರತಕ್ಕಂಥ ಹೊಡೆತಗಳಿದು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕವಡಿಚಾರು ಪರಿಸರದ ಆಟಗಾರ. ಈ ದಿವಸ ಕುದುಮಾರಿನಲ್ಲಿ ಮಿಂಚಿದಂತಹ ಪ್ರತಿಭೆಯಾಗಿ ಪವರ್ ಪ್ಲಸ್ 7 ಪರವಾಗಿ ತನ್ನ ಜವಾಬ್ದಾರಿಯನ್ನ ಹೊಡೆಯತಕ್ಕಂಥ ಆಟಗಾರನಾಗಿ ಕಾಣಿಸುತ್ತಾ ಇದ್ದಾರೆ. ಸೋನು ತನಕದ ಕೊನೆಯ ಚೆಂಡು ಬಾಕಿ ಇದೆ. ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ. ಮತ್ತೆ ಒಂಟಿ ಅಂಕದ ಜಮೆಗೊಳ್ಳುತ್ತಾ ಇದೆ ಇಲ್ಲಿ. ಸ್ಟ್ರೈಕ್ ಅನ್ನ ಆಕ್ರಮಿಸಿಕೊಳ್ಳತಕ್ಕಂಥ ಪ್ರಯತ್ನಗಳು ದಿನೇಶ್ ಮುಖೇನವಾಗಿ ಕಾಣಸಿಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 12ರಲ್ಲಿ ಸ್ಥಗಿತವಾಗಿರತಕ್ಕಂಥ ಸಂದರ್ಭ. ಪವರ್ ಪ್ಲಸ್ 7 ಪರವಾಗಿ ಆಡತಕ್ಕಂಥ ಆಟಗಾರನ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಾ ಇದೆ ಈ ದಿವಸ ಸಚಿನ್. ಈ ದಿವಸ ಪವರ್ ಪ್ಲಸ್ 7 ಪರವಾಗಿ ಆಡತಕ್ಕಂಥ ಆಟಗಾರ ಈ ದಿವಸ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ತಮಗೆ ಶುಭಾಶಯಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ಸಂಘಟಕರು ಸಚಿನ್. ಪ್ರಥಮ ಓವರ್ ಮುಕ್ತಾಯ. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಬಹಳಷ್ಟು ಬದಲಾವಣೆಗೊಳ್ಳುತ್ತಾ ಇದೆ ಇಲ್ಲಿ. ವಿರಾಟ್ ವಾರಿಯರ್ಸ್ ಪರವಾಗಿ ಬಹಳಷ್ಟು ಬದಲಾವಣೆಗೊಂಡಾಗ ಆ ರೀತಿಯ ಬದಲಾವಣೆಗಳು ಮಿಲಾನ್ ರಾಜ್ರವರಿಗೆ ಜವಾಬ್ದಾರಿ ಕೊಡ್ತಾ ಇದೆ. ಮಿಲಾನ್ ರಾಜ್ರವರಿಗೆ ಜವಾಬ್ದಾರಿಯನ್ನು ನೀಡಲಾಗ್ತಾ ಇದೆ. ಸುಂದರತೆಯ ಎಸೆತವಾಗಿತ್ತು ಮಿಲಾನ್ ರಾಜ್ ಮುಖೇನವಾಗಿ. ಮತ್ತೆ ಸ್ಟಂಪ್ ಔಟ್ಗೆ ಬಲವಾದ ಮನವಿ ಸಲ್ಲಿಸಲಾಗುತ್ತಿದೆ. ಎರಡು ಎಸೆತಗಳ ಮುಕ್ತಾಯ. ಅಂಕಪಟ್ಟಿ ಮತ್ತೆ ಅಡ್ಡ ಚೆಂಡು. ಅಂಕಪಟ್ಟಿಯನ್ನು ಗಮನಿಸಿದರೆ 14, 2 ಚೆಂಡುಗಳ ಮುಕ್ತಾಯಗೊಂಡಿದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ ಇಲ್ಲಿ
2-3 ಚೆಂಡುಗಳು ಮುಕ್ತಾಯಗೊಂಡಿರತಕ್ಕಂಥ ಸಂದರ್ಭ. ಮಿಲನ್ ರಾಜ್ ತನ್ನ ಕೊಟ್ಟ ಚತುರ್ಥನೇ ಸ್ತಪನೆ ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಕ್ಷೇತ್ರಪಾಲಕನಿಲ್ಲದಂತಹ ಜಾಗ. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಜಮೆಯೊಂದಿಗೆ ಅಂಕಪಟ್ಟಿ 15ಕ್ಕೆ ಏರಿಕೆ ಆಗ್ತಾ ಇದೆ. ಪಂಚಮೇ ಸ್ತಪನೆ ಎಸೆಯಬೇಕಾಗಿದೆ ಮಿಸ್ಟರ್ ಮಿಲನ್ ರಾಜ್. ವಿರಾಟ್ ವಾರಿಯರ್ಸ್ ಪರವಾಗಿ ಇದು ಫೈನಲ್ ಪಂದ್ಯಾಟ ಸಾಗಿ ಬರತಕ್ಕಂಥ ಸಂದರ್ಭ. ಸಿಕ್ಸರ್ ವೀರ ದಿನೇಶ್ ಕೌಡಿಚಾರ್ ಮಗದೊಮ್ಮೆ ನೇರವಾಗಿ ಗೂಟಕ್ಕೆ ಮುತ್ತಿರತಕ್ಕಂಥ ಚೆಂಡು ಉತ್ತರಿಯನ್ನು ಒಪ್ಪಿಸಿ ವೀಕ್ಷಣೆಯತ್ತ ಮುಖ ಮಾಡಲೇಬೇಕಾಗಿದೆ. ದಿನೇಶ್ ಸಿಕ್ಸರ್ ವೀರ ವೀಕ್ಷಣೆಯತ್ತ ಮುಖ ಮಾಡಲೇಬೇಕಾಗಿದೆ. ಅಂಕಪಟ್ಟಿ 15. ಕೊನೆಯ ಚೆಂಡು ಬಾಕಿ ಇದೆ. ದ್ವಿತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭವಾಗಿದೆ. 13 ಎಸೆತಗಳು ಬಾಕಿ. 13 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ದಿನೇಶ್ ಕೌಡಿಚಾರ್ ಮಗದೊಮ್ಮೆ ನೇರವಾಗಿ ಕೂಟಕ್ಕೆ ಮುತ್ತಿರತಕ್ಕಂಥ ಕೊನೆಯ ಚೆಂಡು ಬಾಕಿ ಇದೆ. ಮಿಲನ್ ರಾಜ್ ತನ್ನ ಕೂಟದ ಅಂತಿಮ ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭವಾಗಿದೆ. ಆತ್ಮೀಯ ಕ್ರೀಡಾಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ. ಪವರ್ ಗೈಸ್ ಬೆಳ್ಳಾರೆ ಇದರ ದಸ ಸಂಭ್ರಮದ ಪ್ರಯುಕ್ತವಾಗಿ ಪವರ್ ಗೈಸ್ ಸಂಭ್ರಮ ಟ್ರೋಫಿ 2025 ಸುಳ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಇದೆ. ಬರುವ 26/1/2025 ಬೆಳ್ಳಾರೆ ಮೈದಾನದಲ್ಲಿ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಪ್ರಾರಂಭಗೊಳ್ಳುವುದಕ್ಕಿದೆ. ಭಾಗವಹಿಸುವಂತಹ ತಂಡಗಳು ಪ್ರವೇಶ ಶುಲ್ಕ 1,500 ನೀಡಿ ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಫ್ಲವರ್ ಗೈಸ್ ಬೆಳ್ಳಾರೆ ದಶ ಸಂಭ್ರಮ ಟ್ರೋಫಿ ಪ್ರಥಮ ಬಹುಮಾನವಾಗಿ 15,025, ದ್ವಿತೀಯ ಬಹುಮಾನವಾಗಿ 8,025, ತೃತೀಯ ಬಹುಮಾನ ಫ್ಲವರ್ ಗೈಸ್ ದಶ ಸಂಭ್ರಮ ಟ್ರೋಫಿ, ಚತುರ್ಥ ಬಹುಮಾನವು ಕೂಡ ಫ್ಲವರ್ ಗೈಸ್ ದಶ ಸಂಭ್ರಮ ಟ್ರೋಫಿ. ವೈಯಕ್ತಿಕ ಬಹುಮಾನವನ್ನು ನೀಡಿ ಗೌರವಿಸಲಾಗುವುದು. ಇದೇ ಬರುವ 26/1/2025 ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುತ್ತಾ ತೃತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯಗೊಂಡಿದೆ. ನೇರವಾಗಿ ಗುಡ್ಡಕ್ಕೆ ಮುತ್ತಿಕ್ತಾ ಇದೆ ಕರ್ಣ ಉತ್ತರಿ. ಒಪ್ಪಿಸಿ ವೀಕ್ಷಣೆ ತಮಕ ಮಾಡಲೇಬೇಕಾಗಿದೆ. ಖಂಡಿತವಾಗಿಯೂ ಪ್ರಥಮ ಚೆಂಡು ಮುಕ್ತಾಯಗೊಂಡಿದೆ. ಪ್ರಥಮ ಚೆಂಡು ಮುಕ್ತಾಯಕ್ಕೆ ಅಂಕಪಟ್ಟಿ 16ರಲ್ಲಿ ಸ್ಥಗಿತವಾಗಿದೆ. ಇಲ್ಲಿ ಪಂದ್ಯಾಟ ಸಾಗಿ ಬರತಕ್ಕಂಥ ಸಂದರ್ಭ. ಸಿಕ್ಸರ್ ವೀರ 11 ಎಸೆತಗಳು ಬಾಕಿ ಇದೆ. 12 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಪವರ್ ಪ್ಲಸ್ ಹೇಳಡಿಕ ತಂಡಕ್ಕೆ ಕಿರಣ್ ತಂಡ ಕೊಡಿದ ದ್ವಿತೀಯ ಚೆಂಡು ಲಾಲಿಪಾಪ್ ಮಾದರಿಯಲ್ಲಿ ಬಂದಿರತಕ್ಕಂಥ ಚೆಂಡು ಸಿಕ್ಸರ್ ಆಗಿ ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಕಿರಣ ಎಸೆದಿರತಕ್ಕಂಥ ಚೆಂಡಿಗೆ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ಪ್ರದೀಪ್ ಮುಖೇಣವಾಗಿ ಅತ್ಯದ್ಭುತವಾಗಿರತಕ್ಕಂಥ ತಂಡು ಗಳಿಸಲು ಪ್ರಾರಂಭಗೊಂಡಿದೆ. 6 ಅಂಕ ಬೇಕಾಗಿದೆ ತಂಡ ವಿಜಯಿಯಾಗಲು. ಪವರ್ ಪ್ಲಸ್ ಏಳಡಕ ತಂಡಕ್ಕೆ ತೃತೀಯ ಚೆಂಡು ಎಸೆಯಬೇಕಾಗಿದೆ. ಕಿರಣ್ ತೃತೀಯ ಚೆಂಡು ಎಸೆಯಬೇಕಾದ ಸಂದರ್ಭದಲ್ಲಿ ತಾಳ್ಮೆಯುತವಾಗಿರತಕ್ಕಂಥ ಪ್ರದರ್ಶನ ಮಾಡಿದ್ರು. ಇಲ್ಲಿ ಫೈನಲ್ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಫೈನಲ್ ಅನ್ನ ವೀಕ್ಷಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸೀಸನ್ 3 ನಡೆಯುತ್ತಾ ಇದೆ. ಸೀಸನ್ 3 ಸಂದರ್ಭದಲ್ಲಿಯೂ ಕೂಡ ಈ ರೀತಿಯ ಪಂದ್ಯಾಟಗಳು ಸಾಗಿ ಬಂದಿತ್ತು. ಯಾಕೆಂದರೆ ಎಲ್ಲೋ ಒಂದಿರತಕ್ಕಂಥ ತಂಡಗಳು ಫೈನಲ್ ಅನ್ನ ಪ್ರವೇಶ ಮಾಡಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂಥ ದಾಖಲೆ ಕುದುಮಾರು 2024ರಲ್ಲಿಯೂ ಕೂಡ ಸೃಷ್ಟಿಯಾಗುವುದಕ್ಕಿದೆ. ಎಲ್ಲೋ ಒಂದಿದ್ದಂತಹ ತಂಡ ಪವರ್ ಪ್ಲಸ್ ಏಳಡಕ ಇಲ್ಲೀಗ ಚಾಂಪಿಯನ್ ಪಟ್ಟಕ್ಕಾಗಿ ಕಾದಾಡ್ತಾ ಇದೆ. ಖಂಡಿತವಾಗಿಯೂ 3 ವರ್ಷಗಳು ಕೂಡ ಈ ರೀತಿಯ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅಭಿನಂದಿಸಲೇಬೇಕಾಗಿದೆ ಎಲ್ಲ ತಂಡಗಳಿಗೂ ಕೂಡ. ಸುಂದರತೆಯ ಹೊಡೆತದೊಂದಿಗೆ ಪಂದ್ಯಾಟ ಮುಕ್ತಾಯಗೊಳ್ಳುವಂತ ನಿರೀಕ್ಷೆ ಇತ್ತು. ಆದರೆ
ಮಿಲಾನ್ ರಾಜ್ ಅತ್ಯುತ್ತಮವಾಗಿರತಕ್ಕಂತ ಕ್ಷೇತ್ರಪಾಲಕ ಗುರುತಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಕೊನೆಯ ಕ್ಷಣದಲ್ಲಿಯೂ ಕೂಡ ಒಂದು ರೀತಿಯ ಧೃತಿಗೆಡದಂತಹ ಆಟಗಾರರು ಕ್ಷೇತ್ರಪಾಲಕರು ತನ್ನ ಜವಾಬ್ದಾರಿಯುತವಾಗಿರತಕ್ಕಂಥ ಕ್ಷೇತ್ರಪಾಲಕರನ್ನ గుర్తించుకోలేతకంత సందర్భవాಗಿದೆ. ಮಿಲಾನ್ ರಾಜ್ ಕೊನೆಯ ಕೊನೆಯ 2 ಅಂಕಗಳು ಬೇಕಾಗಿದೆ. ಪಂದ್ಯಾಟವನ್ನ ಗೆದ್ದುಕೊಳ್ಳುತ್ತಾ ಇದೆ ಪವರ್ ಪ್ಲಸ್ ಎ ಲಡ್ಕ ರಾಧಾಕೃಷ್ಣ ಎಚ್ ಮಾಲಕತ್ವದ ಪವರ್ ಪ್ಲಸ್ ಎ ಲಡ್ಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ. ರನ್ನರ್ಸ್ ಪಟ್ಟಕ್ಕೆ ತೃಪ್ತಿಯನ್ನು ಪಟ್ಟಿಕೊಳ್ತಾ ಇದೆ. ವಿರಾಟ್ ವಾರಿಯರ್ಸ್ ಕಮಲಾಕ್ಷ ಕೆರನಾರು ಮಾಲಕತ್ವದ ವಿರಾಟ್ ವಾರಿಯರ್ಸ್ ದ್ವಿತೀಯ ರನ್ನರ್ಸ್ ಪಟ್ಟವನ್ನು ತೃಪ್ತಿಪಟ್ಟುಕೊಂಡಾಗಿದೆ. ಅಭಿನಂದನೆಗಳು ಇರುವ ತಂಡಗಳಿಗೂ ಕೂಡ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಸಮಾರೋಪ ಸಮಾರಂಭದ ಬರ್ತಾ ಇದ್ದೇವೆ. ಪ್ರಥಮ ಸೀಸನ್ನಲ್ಲಿ ವಿರಾಟ್ ವಾರಿಯರ್ಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ದ್ವಿತೀಯ ಸೀಸನ್ನಲ್ಲಿ ಆದಿಶಕ್ತಿ ವಾರಿಯರ್ಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ತೃತೀಯ ಸೀಸನ್ನಲ್ಲಿ ಪವರ್ ಪ್ಲಸ್ ಎ ಲಡ್ಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಈ 3 ತಂಡಗಳು ಕೂಡ ಎಲ್ಲೋ ಒಂದು ಇದ್ದಂತಹ ತಂಡಗಳು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸೋದಕ್ಕೆ ಪ್ರಮುಖ ಕಾರಣವಾಗ್ತಾ ಇದೆ. ಇದು ಕ್ರಿಕೆಟ್ ಜಗತ್ತು, ಕ್ರಿಕೆಟಿನಲ್ಲಿ ಯಾವ ರೀತಿಯ ಬದಲಾವಣೆಗಳು ಕೂಡ ಮಾಡುವುದಕ್ಕೆ ಸಾಧ್ಯತೆವಿದೆ. ಖಂಡಿತವಾಗಿಯೂ ಯಶಸ್ವಿಯ ಪಂದ್ಯಾಟವಾಗಿ ಸಾಗಿ ಬರುತ್ತಾ ಇದೆ. KPL 2024 ಸಮಾರೋಪ ಸಮಾರಂಭದ ಬರ್ತಾ ಇದ್ದೇವೆ. ಇನ್ನು ಮುಂದೆ جان موی سیاهی بشینم سر راه با امید نگاهی بشینم سر راه با امید نگاهی خدایا تو گواهی بشینم سر راه با امید نگاهی بشینم سر راه با امید نگاهی خدایا تو گواهی
بشینم سر راه با امید نگاهی، بشینم سر راه با امید نگاهی. خدایا تو گواهی، خدایا تو گواهی. بشینم سر راه با امید نگاهی، بشینم سر راه با امید نگاهی. خدایا تو گواهی. دیدم صنمی سر پدید به ماهی، افکنده به رخسار جان موی سیاهی. بشینم سر راه با امید نگاهی، بشینم سر راه با امید نگاهی. خدایا تو گواهی. خدایا تو گواهی. بشینم سر راه با امید نگاهی، بشینم سر راه با امید نگاهی. خدایا تو گواهی. بشینم سر راه با امید نگاهی، بشینم سر راه با امید نگاهی. خدایا تو گواهی. خدایا تو گواهی. بشینم سر راه با امید نگاهی، بشینم سر راه با امید نگاهی. خدایا تو گواهی.
amor canta.
lírico en la casa. Ellos están buscando cámaras, yo estoy buscándome el efectivo. Me tratan de matar como quiera, les salgo vivo. La cotorra que tengo lo manda para el intensivo. La guerra no ha empezado, ya se le acaban los tiros. Afuera tengo un panamera. Salimos para la carretera, la gente a mí me pregunta y yo le digo que yo estoy en Marianela, 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 y yo le digo que yo estoy en Marianela, 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 y yo le digo que yo pasa, súbeme la música DJ, ¿qué pasa? Dame una botella de gay, ¿qué pasa? Ando con los tigres de Guay, ¿qué pasa? Dando la para con la gente de Cristo Rey Guay, súbeme la música DJ, ¿qué pasa? Dame una botella de gay, ¿qué pasa? Ando con los tigres de Guay, ¿qué pasa? Dando la para con la gente de Cristo Rey. ಸಮಾರಂಭದತ್ತ ಬರ್ತಾ ಇದ್ದೇವೆ. ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಬಂಧುಗಳು, ಕ್ರೀಡಾಭಿಮಾನಿಗಳು ವೇದಿಕೆಯ ಮೊಮ್ಮಗದಲ್ಲಿ ಬಂದು ಆಸೀನರಾಗಬೇಕು ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳ ವೇದಿಕೆಯ ಮೊಮ್ಮಗದಲ್ಲಿ ಬಂದು ಆಸೀನರಾಗಬೇಕು ಅಭಿನಯಿಸ್ತಾ ಇದ್ದೇವೆ. ಕೆಲವೇ ಕ್ಷಣದಲ್ಲಿ ಸಮಾರಂಭವನ್ನು ಸಾಗಿ ಬರುವುದಕ್ಕಿದೆ. ಈಗ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆಯನ್ನು ಸಾಧಿಸಿಕೊಳ್ಳುವಂತಹ ಸಂದರ್ಭವಾಗಿದೆ. ಇದಕ್ಕೆ ಎಲ್ಲ ಬಂಧುಗಳು ನಮ್ಮ ಜೊತೆ ಸೇರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Marianela, 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 yo le digo que yo estoy en Marianela, 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 pasa, súbeme la música DJ, ¿qué pasa? ¿Qué pasa? ಆತ್ಮೀಯ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾ ಬಂಧುಗಳು ದಯವಿಟ್ಟು ವೇದಿಕೆಯ ಮೊಮ್ಮಗದಲ್ಲಿ ಬಂದಿರಬೇಕು. ಅದೇ ರೀತಿ ಸಂಘಟಕರು ಕೂಡ ವೇದಿಕೆಯ ಮೊಮ್ಮಗದಲ್ಲಿ ಬಂದು ಆಸೀನರಾಗಬೇಕು ಅಭಿನಂದಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷರ ಪೀಠವನ್ನು ಅಲಂಕರಿಸಿರತಕ್ಕಂಥ ಶ್ರೀ ರಾಕೇಶ್ ರೈ ಕೆಣಂಜಿ, ಉಪಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆ, ತಾವು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವರನ್ನು ಸಂಘಟಕರು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ಅತಿಥಿಗಳಲ್ಲಿ ಬರುವರಾಗಿರತಕ್ಕಂಥ ಶ್ರೀತಾ ಜಿತಾಕ್ಷ ಜಿ, ಅಧ್ಯಕ್ಷರು ಸವಣೂರು ಯುವಕ ಮಂಡಳ ರಿಜಿಸ್ಟರ್, ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಭಿನಂದಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಶ್ರೀತಾ ನಜೀರ್ ದೇವಸ್ಯ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬೆಳಂದೂರು, ತಮ್ಮನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀತಾ ರಾಮಚಂದ್ರ ಜನಗೃಹ ಸ್ಥಾಪಕ ಅಧ್ಯಕ್ಷರು, ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು, ತಾವು ಕೂಡ ಇಂದು ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ತಮ್ಮ ಉಪಸ್ಥಿತಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಗಳಿಸಿಕೊಳ್ಳುವುದಕ್ಕಿದೆ. ಹಾಗಾಗಿ ತಾವು ವೇದಿಕೆಯನ್ನು ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕುದ್ಮಾರು ಪ್ರೀಮಿಯರ್ ಲೀಗಿನ ಭಾಗವಹಿಸಿದಂಥ ತಂಡದ ಮಾಲಕರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಯೋಧಾ ಬ್ಲಾಸ್ಟರ್ಸ್ ಕುದ್ಮಾರು ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀತ ಅಂಚನ್ ಡೆಬ್ಬೇಳಿ ಅಥವಾ ಚೇತನ್ ಹೊಸಕ್ಲು ಇದರಲ್ಲಿ ಓರ್ವರು ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ವಿರಾಟ್ ವಾರಿಯರ್ಸ್ ಕುದ್ಮಾರು ತಂಡದ ಮಾಲಕರಾಗಿರ್ತಕ್ಕಂಥ ಕಮಲಾಕ್ಷ ಕಿರಣಾರ್ ಇವರ ಪರವಾಗಿ ಶ್ರೀತ ಉದಯ್ ಕಿರಣಾರ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೊಟ್ಟಿ ಚೆನ್ನೈಯ ಕ್ರಿಕೆಟರ್ಸ್ ಕುದ್ಮಾರು ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀತ ಕಿಶೋರ್ ಸುವರ್ಣ, ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಪವರ್ ಪ್ಲಸ್ ಏಲಡ್ಕ ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀತ ರಾಧಾಕೃಷ್ಣ ಎಚ್ ಏಲಡ್ಕ, ತಾವು ವೇದಿಕೆಯನ್ನು ಅಲಂಕರಿಸಬೇಕು. ಸ್ಕಂದ ಶ್ರೀ ಕ್ರಿಕೆಟರ್ಸ್ ಕುದ್ಮಾರು, ಚೆನ್ನಪ್ಪಗೌಡ ನೋಜಿ, ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಆದಿಶಕ್ತಿ ವಾರಿಯರ್ಸ್ ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀತ ಉಮೇಶ್ ಕೋಳಿಗದ್ದೆ, ತಾವು ಕೂಡ ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿಸ್ತಾ ಇದ್ದೇವೆ. ಎಕೆ ಬಲ್ಪ್ ಟೋನ್ಸ್ ತಂಡದ ಕುದ್ಮಾರು ಮಾಲಕತ್ವದ ಅಶೋಕ್ ಕಿಡಂಜಿ, ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಎಸ್ ವಾರಿಯರ್ಸ್ ಕುದ್ಮಾರು ತಂಡದ ಮಾಲಕರಾಗಿರ್ತಕ್ಕಂಥ ಭಾಸ್ಕರ್ ನೋಜಿ ಅಥವಾ ಜಯಂತ್ ಗುತ್ತಿಗಾರು, ತಾವು ಇದರಲ್ಲಿ ಓರ್ವರು ಬಂದು ವೇದಿಕೆಯನ್ನು ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ದಯವಿಟ್ಟು ತಂಡದ ಮಾಲಕರು ಬನ್ನಿ. ತಮ್ಮ ಉಪಸ್ಥಿತಿ ಖಂಡಿತವಾಗಿಯೂ ನಮಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಲಭಿಸಿಕೊಳ್ಳುತ್ತಿದೆ. ಶ್ರೀತ ಚೆನ್ನಪ್ಪ ಗೌಡನೋಜಿ ಸ್ಕಂದ ಕ್ರಿಕೆಟರ್ಸ್ ತಂಡದ ಮಾಲಕರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಈ ಒಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರತಕ್ಕಂಥ ಶ್ರೀತ ರಾಮಚಂದ್ರ ಜನಗ್ರಹ ಸ್ಥಾಪಕ ಅಧ್ಯಕ್ಷರು ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಉಮೇಶ್ ಕೋಳಿಗದ್ದೆ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಆದಿಶಕ್ತಿ ವಾರಿಯರ್ಸ್ ತಂಡದ ಮಾಲಕರು ಅಶೋಕ್ ಕೆಡೆಂಜಿ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ವಿನಂತಿಸ್ತಾ ಇದ್ದೇವೆ ಸರ್. ಎಕೆ ಬಲ್ಬ್ ಟೋನ್ಸ್ ಕುದ್ಮಾಡು ತಂಡದ ಮಾಲಕರು ಸಂಸ್ಥೆಯ ಅಧ್ಯಕ್ಷರು ಶ್ರೀತ ಉದಯ್ ಕಿರಣ್ ಅವರು ತಾವು ಕೂಡ ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಿಕೊಳ್ಳಕ್ಕಿದ್ದಾರೆ. ಈ ಒಂದು ಸಂಘಟನೆಯ ಸಂಸ್ಥೆಯ ಸಂಘಟಕರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸತಕ್ಕಂಥ ಶ್ರೀತ ಲೋಹಿತಾಕ್ಷ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್ ತಮ್ಮಲ್ಲಿ. ಹಲೋ, ಸ್ನೇಹಿತರ ಬಳಗ ಕುದ್ಮಾರು ಇದರ ಆಶ್ರಯದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟ KPL 2024ರ ಸೀಸನ್ 3 ಪಂದ್ಯಾಕೂಟದ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು ಕ್ರಿಕೆಟ್ ಪಂದ್ಯಾಟವು ನಿನ್ನೆ ಉದ್ಘಾಟನೆಯಿಂದ ಇವತ್ತು ಸಮಾರಂಭದ ತನಕ ಅತ್ಯುತ್ತಮವಾಗಿ ಮಳೆ ಬಂದರೂ ಕೂಡ ಅತ್ಯುತ್ತಮವಾಗಿ ನಮಗೆ ಮಾಲಕರು, ಆಟಗಾರರು, ಕಪ್ತಾನರು ಎಲ್ಲರ ಸಹಕಾರದಿಂದ ಈ ಒಂದು ಪಂದ್ಯಾಕೂಟ ಸಮಾರಂಭದ ತನಕ ಉತ್ತಮವಾಗಿ ನಡೆಯುವುದಕ್ಕೆ ಸಹಕಾರಿಯಾಗಿದೆ. ಮೊದಲಾಗಿ ನಿಮಗೆಲ್ಲರಿಗೂ ಆಟಗಾರರಿಗೆ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಮಾರಂಭದ ಭವ್ಯ ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಶ್ರೀ ರಾಕೇಶ್ ರೈ ಕೆಡಿಂಜಿ, ಉಪಾಧ್ಯಕ್ಷರು BJP ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ನಮ್ಮ ಸ್ನೇಹಿತರ ಬಳಗ ಹಾಗೂ ಎಲ್ಲ ಆಟಗಾರರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಂಘಟಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಇವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇವೆ. ಹಾಗೂ ಈ ಕಾರ್ಯಕ್ರಮದ ಬಹುಮಾನ ವಿತರಣೆಯನ್ನು ಮಾಡಬೇಕಿದ್ದ ಶ್ರೀ ಹೀರಯ್ಯ ಠಾಣಾಧಿಕಾರಿ ಬಿಲ್ಲಾರೆ ಆರಕ್ಷಕರು ಬರಬೇಕಾಗಿತ್ತು. ಬೇರೆ ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗದೇ ಇರೋ ಕಾರಣ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇನ್ನೂರ ಮುಖ್ಯ ಅತಿಥಿಗಳು ಅಜಯ್ ಎ, ಸುರಭಿ ಗ್ರೂಪ್ಸ್ ಇವರಿಗೂ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗೆ ಮೊನ್ನೆ ಕ್ರೀಡಾಂಗಣದ ಕೆಲಸದಿಂದ ಹಿಡಿದು ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ನಮ್ಮ ಜಿತಾಕ್ಷ ಜಿ ಅಧ್ಯಕ್ಷರು ಸವಣೂರು ಯುವಕ ಮಂಡಲ ಇವರು ಇದ್ದಾರೆ, ವೇದಿಕೆಯಲ್ಲಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೂ ಕೂಡ ಸತೀಶ್ ಇವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಲ್ಲಿ ಓರ್ವರು ತಾರನಾಥ್ ಕಾಯರ್ಗ ಅಧ್ಯಕ್ಷರು ಸವಣೂರು ಪ್ರಾಕೃತಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವರು ಬರಬೇಕಾಗಿತ್ತು. ಬೇರೆ ಕಾರಣಾಂತರ ಹಾಗೂ ಬೇರೆ ಕಾರ್ಯಕ್ರಮದ ನಿಮಿತ್ತ ಬರೋದಕ್ಕೆ ಆಗದೇ ಇರೋ ಕಾರಣ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳು ಪ್ರವೀಣ್ ಕುಮಾರ್ ಕೆಳಂಜಿಗುತ್ತು, ಅನುವಂಶೀಯ ಮುಕ್ತೇಶ್ವರರು, ಸುಬ್ರಹ್ಮಣ್ಯ ದೇವಸ್ಥಾನ ಸಾಂತಿಮಿಕರು ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವರು ಸುರೇಶ್ ರೈ ಸೂಡಿಮಲ್ಲು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಒಕ್ಕೂಟ ಮಂಗಳೂರು ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವರು
ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹಿಸತಕ್ಕಂತಹ ನಜೀರ್ ದೇವಸ್ಯ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಲಂದೂರು ಇವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇವರಿಗೆ ಸತೀಶ್ ಇವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಹಾಗೂ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ನಮ್ಮ ಸ್ನೇಹಿತರ ಬಳಗ ಕುದ್ಮಾರು ತಂಡದಿಂದ ಆಗಬೇಕಾದ್ರೆ ಇದಕ್ಕೆ ಮೂಲ ಕಾರಣ ನಮ್ಮ ಈ ಒಂದು ಸ್ನೇಹಿತರ ಬಳಗದ ಭದ್ರ ಅಡಿಪಾಯ ಅಂತ ಹೇಳ್ಬೋದು. ಶ್ರೀ ರಾಮಚಂದ್ರ ಜನತಾಗ್ರಹ ನಮ್ಮ ಸ್ನೇಹಿತರ ಬಳಗ ಕುದ್ಮಾರು ತಂಡದ ಸ್ಥಾಪಕ ಅಧ್ಯಕ್ಷರು. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸತೀಶ್ ಇವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಕ್ರೀಡಾಕೂಟದ ಹಾಗೂ ನಮ್ಮ ಸ್ನೇಹಿತರ ಬಳಗದ ಅಧ್ಯಕ್ಷರಾಗಿರ್ತಕ್ಕಂತಹ ಉದಯ್ ಕಿರಣಾರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕೂಡ ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ಸತೀಶ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಲೀಗ್ ಮಾದರಿಯ ಪಂದ್ಯಾಕೂಟ ನಡೆಯಬೇಕಾದ್ರೆ ಮೂಲ ಕಾರಣರು ನಮ್ಮ ಎಲ್ಲ 8 ತಂಡದ ಮಾಲಕರು. ನಮ್ಮೊಂದಿಗೆ ಯೋಧಾ ಬ್ಲಾಸ್ಟರ್ ಕುದ್ಮಾರು ತಂಡದ ಅಂಚನ್ ಡೆಬ್ಬೇಲಿ ಹಾಗೂ ಚೇತನ್ ಅಶೋಕ್ಲಿದ್ದಾರೆ. ವಿರಾಟ್ ವಾರಿಯರ್ಸ್ ಕುದ್ಮಾರು ತಂಡದ ಕಮಲಾಕ್ಷ ಕಿರಣಾರು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಪದ್ಮನಾಭ ಕಿರಣಾರಿದ್ದಾರೆ. ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಕುದ್ಮಾರು ಇದರ ಮಾಲಕರಾಗಿರ್ತಕ್ಕಂಥ ಶ್ರೀ ಕಿಶೋರ್ ಇದ್ದಾರೆ. ಪವರ್ ಪ್ಲಸ್ ಏರಡ್ಕ ತಂಡದ ರಾಧಾಕೃಷ್ಣ ಎಚ್, ಸ್ಕಂದಶ್ರೀ ಕ್ರಿಕೆಟರ್ಸ್ ಕುದ್ಮಾರು ಇದರ ಚಿನ್ನಪ್ಪಗೌಡ ನೂಜಿ, ಆದಿಶಕ್ತಿ ವಾರಿಯರ್ಸ್ ಶ್ರೀ ಉಮೇಶ್ ಕೋಳಿಗದ್ದೆ, ಎಕೆ ಬಲ್ಬ್ಸ್ ಸ್ಟೋನ್ಸ್ ಕುದ್ಮಾರು ಇದರ ಮಾಲಕರು ಅಶೋಕ್ ಕೆಡಿಂಜಿ, SS ವಾರಿಯರ್ಸ್ ಕುದ್ಮಾರು ಇದರ ಭಾಸ್ಕರ್ ನೂಜಿ ಹಾಗೂ ಜಯಂತ್ ಗುತ್ತಿಗಾರಿದ್ದಾರೆ. ಇವರಿಗೂ ನಮ್ಮ ಸ್ನೇಹಿತರ ಬಳಗ ಕುದ್ಮಾರು ತಂಡದ ಹಾಗೂ ಎಲ್ಲ ಆಟಗಾರರ ಪರವಾಗಿ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. 8 ತಂಡದ ಮಾಲಕರಿಗೆ ಕೂಡ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ಸತೀಶ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಸ್ವಾಗತಗಳು. ಎಲ್ಲ ತಂಡದ ಮಾಲಕರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ, ಮತ್ತೆ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದ ಕ್ರೀಡಾಕೂಟ ಆಗಬೇಕಾದ್ರೆ ಆರ್ಥಿಕವಾಗಿ ಅನೇಕರು ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಸ್ಪಾನ್ಸರ್ಗಳಿದ್ದಾರೆ. ಎಲ್ಲ ಸ್ಪಾನ್ಸರ್ಸ್ಗಳಿಗೂ ಒಂದೇ ಮಾತಿನಲ್ಲಿ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಊಟದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಹಕರಿಸಿದ ರಮೇಶ್ ನಡುಮನೆ ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ 2 ದಿನ ಈ ಬಿಸಿಲಲ್ಲೂ ನಮಗೆ ತೀರ್ಪುಗಾರರಿಗೆ ಅತ್ಯುತ್ತಮವಾದ ತೀರ್ಪನ್ನು ನೀಡಿದ್ದಾರೆ. ತೀರ್ಪಿನಲ್ಲಿ ಕೆಲವೊಂದು ಗೊಂದಲಗಳು ಇರಬಹುದು. ನಾವೇನು ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಇರೋ ಹಾಗೆ ಯಾವುದೇ CC ಹಾಗೂ ಕ್ಯಾಮ್ರಾಗಳನ್ನು ಅಳವಡಿಸಿಲ್ಲ. ಆದ್ರೂ ತಮಗೆ ಆಗುವಷ್ಟು ಮಟ್ಟಿಗೆ ಅತ್ಯುತ್ತಮವಾದ ತೀರ್ಪನ್ನು ನೀಡಿದ್ದಾರೆ. ಆ ತೀರ್ಪುಗಾರರು ಮಣಿ ಹಾಗೂ ಅವರ ತಂಡಕ್ಕೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ 8 ತಂಡದ ಎಲ್ಲ ಆಟಗಾರರಿಗೂ, ಐಕಾನ್ ಆಟಗಾರರಿಗೂ ಇರ್ಬೋದು, ಎಲ್ಲ ಆಟಗಾರರಿಗೂ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮಗೆ ಇಷ್ಟೊಂದು ದೊಡ್ಡದಾದ ಮೈದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕುದ್ಮಾರು ಶಾಲೆಯ ಮುಖ್ಯ ಗುರುಗಳು ಹಾಗೂ STMC ಹಾಗೂ ಎಲ್ಲ ಸದಸ್ಯರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಬೇಕಾದ್ರೆ ನಮ್ಮ ಸ್ನೇಹಿತರ ಬಳಗದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಹಲವು ದಿನಗಳಿಂದ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ 2 ದಿನದಿಂದ ನಮ್ಮೊಟ್ಟಿಗೆ ಅನೌನ್ಸ್ಮೆಂಟ್ ಆಗಿ ಸಹಕರಿಸಿದ್ದಾರೆ ಪ್ರದೀಪ್, ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಆತ್ಮೀಯರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ಅತಿಥಿ ಗಣ್ಯರನ್ನ ಸ್ವಾಗತಿಸಿದ ತಮಗೂ ಕೂಡ ಎಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಮುಂದೆ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂಥ ಆತ್ಮೀಯ ಸನ್ಮಿತ್ರರು, ಈ ಒಂದು
ಬೆಳಂದೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸಿಕೊಂಡವರು ಶ್ರೀಯುತ ನಜೀರ್ ದೇವಸ್ಯ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ನೇಹಿತರ ಬಳಗ ಕುದ್ಮಾರು ಇದರ ವತಿಯಿಂದ 8 ತಂಡದ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದಲ್ಲಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದಂಥ ರಾಕೇಶ್ ರೈ ಕಿಡ್ಜಿಯವರೇ, ಅದೇ ರೀತಿ ವೇದಿಕೆಯಲ್ಲಿ ಇರುವಂಥ ಸ್ನೇಹಿತರ ಬಳಗದ ಅಧ್ಯಕ್ಷರು ನನ್ನ ಮಿತ್ರರಾದಂಥ ಅಧ್ಯಕ್ಷರೇ, ಎಲ್ಲ ಸ್ನೇಹಿತ ಬಳಗದ ಸದಸ್ಯರೇ, ಬಹುಶಃ ಬಹಳ ಅತ್ಯುತ್ತಮವಾದಂಥ ಒಂದು ಸಂಘಟನೆ ನಮಗೆ ಕುದ್ಮಾರ್ ಗ್ರಾಮದಲ್ಲಿ ಎಂದು ನನಗೆ ಭಾರಿ ಹೆಮ್ಮೆ ಆಗ್ತದೆ. ಈ ಸಂಘಟನೆಯಲ್ಲಿ ಎಲ್ಲ ಯುವಕರು ಒಗ್ಗಟ್ಟಿನಿಂದ ಗ್ರಾಮದ ಅಭಿವೃದ್ಧಿಗಾಗಿಯೂ ಇಡೀ ಗ್ರಾಮದ ಎಲ್ಲ ಜನರ ಕಷ್ಟಗಳಿಗೆ ಹಾಗೂ ಇನ್ನಿತರ ಎಲ್ಲ ಇದಕ್ಕೆ ಒಗ್ಗೂಡಿಯಾಗಿ ತಮ್ಮ ಕರ್ತವ್ಯವನ್ನು ಸಲ್ಲಿಸುವಂಥ ಯುವಕರು ಈ ಸ್ನೇಹಿತರ ಬರದ ಕುದ್ಮಾರ್ನಲ್ಲಿದ್ದಾರೆ. ಈ ಸಂಘಟನೆಯ ಸ್ನೇಹಿತರ ಬರದ ಕುದ್ಮಾರ್ ಇದು ಸಂಘಟನೆಯ ಯುವಕರು ಒಳ್ಳೆಯ ಕಾರಣ. ನಾನು ಅದು ಒತ್ತಿ ಹೇಳುವುದಿಲ್ಲದ್ರೆ, ಈ ಸಂಘಟನೆಯಲ್ಲಿ ಬೆಳೆದಂಥ ನಮ್ಮ ಮಿತ್ರರಂಥ ರೋಹಿತಾಕ್ಷ ಅವರಿದ್ದಾರೆ. ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಅದು ಈ ಸಂಘಟನೆಯಲ್ಲಿ ದುಡಿದಂಥ ಕಾರಣದ ಎಲ್ಲ ಯುವಕರ ಜೊತೆ ಬೆರೆತು, ಎಲ್ಲ ಗ್ರಾಮಸ್ಥರ ಜೊತೆ ಬೆರೆತು ಒಂದು ಅಧ್ಯಕ್ಷ ಆಗುವಂಥ ಯೋಗ ಈ ಸ್ನೇಹಿತರ ಬಳಗ ಕುದ್ಮಾರಿನ ಈ ಸಂಘಟನೆಯಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಅದೇ ರೀತಿ ಶಾಲಾ ಚಟುವಟಿಕೆಗಳಿಗೂ ಹಾಗೂ ದೇವಸ್ಥಾನ ಇನ್ನಿತರ ಸಾರ್ವಜನಿಕ ಜನಗಳಲ್ಲಿ ಈ ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಬೆಳೆದು ಬರಲಿ ಇನ್ನು ಮುಂದಕ್ಕೂ ಅಂತ ಹೇಳುತ್ತಾ, ಇಲ್ಲಿ ಬಂದು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಸ್ನೇಹಿತರ ಬಳಗದ ಸದಸ್ಯರು ಅಧ್ಯಕ್ಷರಿಗೆ ವಂದಿಸ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿಕೊಂಡು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂಥ ಶ್ರೀಯುತ ನಜೀರ್ ದೇವಸ್ಯ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಂದೂರು ತಮಗೆ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿಕೊಂಡಿರತಕ್ಕಂಥ ಜಿತಾಕ್ಷ ಜಿ ಅಧ್ಯಕ್ಷರು ಸವಣೂರು ಯುವಕ ಮಂಡಳ ರಿಜಿಸ್ಟ್ರೇಡ್ ಈ ಕಾರ್ಯಕ್ರಮಕ್ಕೆ ಒಂದೆರಡು ಮಾತುಗಳನ್ನು ಮಾತನಾಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ವೇದಿಕೆಯ ಮೇಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು, ಈ ಒಂದು ಕ್ರೀಡಾಕೂಟವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಸ್ನೇಹಿತರ ಬಳಗ ಕುದ್ಮಾರು ಈ ಒಂದು ಸಂಘಟನೆಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಗೆದ್ದಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಶುಭಾಶಯಗಳನ್ನು ಕೋರ್ತಾ, ಸೋತಿರ್ತಕ್ಕಂಥವ್ರು ಮುಂದಿನ ವರ್ಷದ ಪಂದ್ಯಕೂಟಕ್ಕೆ ಎಡೆಗೆ ಅಂತ ಹೇಳ್ತಾ ನಾನೊಂದೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸುಂದರತೆಯ ಮಾತುಗಳನ್ನು ಮಾತನಾಡಿದಂಥ ಶ್ರೀಯುತ ಜಿತಾಕ್ಷ ಜಿ ಅಧ್ಯಕ್ಷರ ಯುವಕ ಮಂಡಳ ಸವಣೂರು ಯುವಕ ಮಂಡಳ ತಮಗೆ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದ ಸಭಾ ಅಧ್ಯಕ್ಷರ ಮಾತುಗಳು ಶ್ರೀಯುತ ರಾಕೇಶ್ ರೈ ಕಿಡಂಜಿ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆ, ತಾವು ಈ ಒಂದು ಕಾರ್ಯಕ್ರಮದ ಮಾತನಾಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಹರಿ ಓಂ. ಎಲ್ರಿಗೂ ನಮಸ್ಕಾರ. ನಮ್ಮ ಊರಿನ ಹೆಮ್ಮೆಯ ಯುವಕರ ತಂಡ ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಇದರ ಆಶ್ರಯದಲ್ಲಿ 2 ದಿನಗಳ ಕಾಲ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದಂಥ KPL 2024 ಈ ಕ್ರಿಕೆಟ್ ಪಂದ್ಯಾಕೂಟದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ, ಆಟಗಾರರೇ, ಸಂಘಟಕರೇ, ಮಾಧ್ಯಮದ ಸ್ನೇಹಿತರೆ, ಒಂದು ಒಳ್ಳೆಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಖುಷಿಯಲ್ಲಿ ನಾವೆಲ್ಲ ಸಮಾರೋಪ ಸಮಾರಂಭದಲ್ಲಿ ಸೇರಿದ್ದೇವೆ. ಭಾಳ ಕಡೆ ನಾವೆಲ್ಲ ಮಾತಾಡೋದುಂಟು, ಸವಣೂರಿನಲ್ಲಿ ನಾವು ಜಿತಾಕ್ಷ ಎಲ್ಲ ಕೂತಾಗ ಮಾತಾಡೋದುಂಟು, ಯುವಕರನ್ನ ನೋಡಬೇಕಿದ್ರೆ ಕುದ್ಮಾರಿಗೆ ಹೋಗಬೇಕು ಅಂತೇಳಿ. ಅತ್ಯಂತ ಉತ್ಸಾಹದ ಚಿಲುಮೆ ಇರುವಂಥ ಯುವಕರು ಇರುವಂಥದ್ದು ಕುದ್ಮಾರಲ್ಲಿ. ಅವರು ಇರುವುದು ಮಾತ್ರ ಅಲ್ಲ, ಆ ಯುವಕರು ಏನು ಮಾಡಬೇಕಾ ಅದನ್ನು ಮಾಡಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಸಂಘಟಿಸುವ ಎತ್ತಿದ ಕೈ. ಹಾಗಾಗಿ ಕುದ್ಮಾರ್ನ ಯುವಕರ ಬಗ್ಗೆ ಅತ್ಯಂತ ಅಭಿಮಾನ ಮತ್ತು ಪ್ರೀತಿ ನನಗೆ, ಮತ್ತು ಅತ್ಯಂತ ಹೆಮ್ಮೆ. ಹಾಗಾಗಿ ಈ ಅತ್ಯುತ್ತಮವಾದಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ಸ್ನೇಹಿತರ ಬಳಗ ಮತ್ತು ಅದರ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಸ್ನೇಹಿತರಿಗೆ, ಎಲ್ಲ ಆಟಗಾರರ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ ಕ್ರೀಡಾಂಗಣ, ಈ ಶಾಲೆಯ ಪ್ರಾಂಗಣ ಹಲವಾರು ಇಂಥ ಅದ್ಧೂರಿಯ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿತ್ತು. ನಾವು ನೋಡಬಹುದು,
ಯೋಧ ನಮನ ಇರ್ಬೋದು, ಅದರ ಮೂಲಕವಾಗಿ ಬಹಳ ದೊಡ್ಡ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಇರ್ಬೋದು, ಯುವಜನ ಮೇಳಗಳಿರ್ಬೋದು, ಸ್ಕೌಟ್ಸ್ ಗೈಡ್ಸ್ ಮೇಳಗಳಿರ್ಬೋದು, ಶಾಲೆಗೆ ಸಂಬಂಧಿಸಿದಂಥ ಏನು ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮಗಳು, ಇದೆಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮಗಳು ಈ ಆವರಣದಲ್ಲಿ ನಡೆದಿದೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಈ ಯುವಕರ ಸಹಕಾರ ಬೆಂಬಲ ಇರುವಂಥದ್ದು ಕೂಡ ಬಹಳ ಒಂದು ಒಳ್ಳೆಯ ವಿಚಾರ. ಹಾಗಾಗಿ ಇಲ್ಲಿನ ಕುದ್ಮಾರ್ನ ಈ ಸ್ನೇಹಿತರ ಬಳಗ ಮತ್ತು ಹಲವಾರು ಸಂಘ ಸಂಸ್ಥೆಗಳಿದೆ, ಈ ಎಲ್ಲ ಯುವಕರು ವಿಶೇಷವಾಗಿ ಅಭಿನಂದನೆಗೆ ಅರ್ಹರು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾ, ಈ ಒಂದು ಕ್ರೀಡಾಕೂಟ ಕೂಡ ಅತ್ಯಂತ ಶಿಸ್ತಿನಿಂದ ಮೂಡಿ ಬಂದಿದೆ. ವಿಶೇಷವಾಗಿ ನಮ್ಮ ಊರಿನ ಬಂಧುಗಳೇ ಇರುವಂಥ ನ್ಯೂಸ್ ಪುತ್ತೂರು ಏನು ಆನ್ಲೈನ್ ನ್ಯೂಸ್ ಚಾನೆಲ್ ಇದೆ, ಅದು ಕೂಡ 2 ದಿನಗಳ ಕಾಲ ಈ ಒಂದು ಕ್ರೀಡಾಕೂಟವನ್ನು ಲೈವ್ ತೋರಿಸುವ ಮುಖಾಂತರವಾಗಿ ಈ ಕ್ರೀಡಾಕೂಟದ ಹಿರಿಮೆಯನ್ನು ಹೆಚ್ಚಿಸಿದೆ. ನಿನ್ನೆ ಆಗಾಗ ಸಮಯ ಸಿಕ್ಕಿದಾಗ ನಾನು ಅದರ ಮೂಲಕವಾಗಿ ಕ್ರಿಕೆಟನ್ನು ನೋಡ್ತಾ ಇದ್ದೆ, ಯುವಕರ ಉತ್ಸಾಹವನ್ನು ಗಮನಿಸ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು. ಬಹಳ ವಿಶೇಷವಾಗಿ ನಾನು ಇವತ್ತು ಅಭಿನಂದಿಸಬೇಕಾಗಿರುವಂಥದ್ದು, ಯಾವುದೇ ಕ್ರೀಡಾಕೂಟ ಆಗಬೇಕು ಅಂತಿದ್ರೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರಾಯೋಜಕರು. ಒಂದಷ್ಟು ವ್ಯವಸ್ಥೆಗಳಿಗೆ ಪ್ರಾಯೋಜಕತ್ವ ಬೇಕಾಗ್ತದೆ. ವಿಶೇಷವಾಗಿ ಈ 3-4 ಜನ ಬಹುಮಾನದ ಪ್ರಾಯೋಜಕರಿದ್ದಾರೆ. ಅವರೆಲ್ಲರ ಕೊಡುಗೆಯ ಕಾರಣಕ್ಕೋಸ್ಕರ ಈ ಕ್ರೀಡಾಕೂಟ ಯಶಸ್ಸನ್ನು ಪಡೆದಂತೆ ಭಾವಿಸ್ತಾ ಅವರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಉಲ್ಲೇಖ ಮಾಡಿದರು ಸ್ನೇಹಿತರಾಗಿರುವಂಥ ಲೋಹಿತಾಕ್ಷ ಅವರು ಅಂಪೈರ್ಗಳ ಬಗ್ಗೆ. ಅದು ಕೂಡ ಬಹಳ ಒಂದು ಕಷ್ಟದ ಕೆಲಸ, ನಿರ್ಣಯವನ್ನು ಕೊಡುವಂಥದ್ದು ಬಹಳ ಕಷ್ಟದ ಕೆಲಸ. ನನಗೆ ಅನಿಸಿದ ಮಟ್ಟಿಗೆ ಯಾವುದೇ ಗೊಂದಲಕ್ಕೆ ಒಳಗಾಗದ ರೀತಿಯಲ್ಲಿ ನಿರ್ಣಾಯಕರು ಅಂಪೈರ್ಗಳು ಕೂಡ ಒಳ್ಳೆಯ ರೀತಿಯಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ, ಒಳ್ಳೆಯ ತೀರ್ಪನ್ನು ನೀಡಿದ್ದಾರೆ. ಅವರಿಗೆ ಕೂಡ ಎಲ್ಲ ಆಟಗಾರರ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಗೆದ್ದಂಥ ತಂಡಗಳಿಗೆ ಆತ್ಮೀಯ ಅಭಿನಂದನೆಗಳು. ಜೊತೆಗೆ ಅವರು ಗೆಲ್ಲಬೇಕು ಅಂತಿದ್ರೆ ಸ್ಪರ್ಧೆಯನ್ನು ನೀಡಿದಂಥ ಆಟಗಾರರ ಶ್ರಮ ಕೂಡ ಅಷ್ಟೇ ಇದೆ. ಅದು ಸೋಲು ಗೆಲುವು 1-2 ಅಂಕಗಳ ಅಂತರದಲ್ಲಿ ಆಗ್ತದೆ. ಆದರೆ ಆ ಎಲ್ಲ 8 ತಂಡಗಳ ಆಟಗಾರರು ಕೂಡ ಜಿದ್ದಾಜಿದ್ದಿನಿಂದ ಹೋರಾಟ ಮಾಡಿದಕ್ಕೋಸ್ಕರ ಒಂದು ತಂಡ ಮಾತ್ರ ವಿಜಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಗೆದ್ದ ತಂಡಗಳಿಗೆ ಮತ್ತು ಭಾಗವಹಿಸಿದ ತಂಡದ ಆಟಗಾರರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ನಮ್ಮ 8 ತಂಡಗಳ ಮಾಲಕರು ವೇದಿಕೆಯಲ್ಲಿದ್ದಾರೆ. ಇವತ್ತು ಆ ಮಾಲಕತ್ವವನ್ನು ವಹಿಸಿಕೊಂಡಂತ ಕಾರಣದಿಂದಾಗಿ ಆ ತಂಡವನ್ನು ಅವರು ಯಾವುದೇ ರೀತಿಯಾಗಿ ನನ್ನ ತಂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕು, ನಿರ್ವಹಣೆಯನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ತಂಡವನ್ನು ಆಯ್ಕೆ ಮಾಡೋಕೆ ಬಹಳ ಜಾಗರೂಕತೆಯಿಂದ ಆಯ್ಕೆ ಮಾಡ್ತಾರೆ. ಮತ್ತು ಆ ತಂಡಕ್ಕೆ ಅಷ್ಟೇ ರೀತಿಯಾದಂಥ ಎಲ್ಲ ಸಕಲ ರೀತಿಯ ಬೆಂಬಲ, ಪ್ರೋತ್ಸಾಹ, ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡ್ತಾರೆ. ಅಂತ ಆ ತಂಡದ ಮಾಲಕರ ಆ ಒಂದು ತೊಡಗಿಸಿಕೊಳ್ಳುವಿಕೆ ಕೂಡ ಈ ಕ್ರೀಡಾಕೂಟದ ಯಶಸ್ಸಿನ ಹಿಂದೆ ಇದೆ ಅಂತ ಹೇಳ್ತಾ ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲ ಆಟಗಾರರ ಪರವಾಗಿ, ಸಂಘಟಕರ ಪರವಾಗಿ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಜೊತೆಗೆ ಸಾಯಂಕಾಲದ ಹೊತ್ತು ನಿಮ್ಮ ಜೊತೆ ಒಂದಷ್ಟು ಆಟವನ್ನು ಸವಿಯುವಂಥ ಅವಕಾಶ ಮತ್ತು ನಮ್ಮ ಎಲ್ಲ ಸ್ನೇಹಿತರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಮತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 1-2 ವಿಚಾರಗಳನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ವಿಶೇಷವಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕುದ್ಮಾರ್ನ ಯುವಕರ ಬಗ್ಗೆ, ಈ ಶಾಲೆಯ ಬಗ್ಗೆ ಅಭಿಮಾನ ಇದೆ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಕೂಡ ನಾನು. ಹಾಗಾಗಿ ಬಹಳ ಶಾಲೆಯ ಬಗ್ಗೆ ಅಭಿಮಾನ ಇದೆ. ಇಲ್ಲಿಯ ಈ ಸ್ನೇಹಿತರ ಬಳಗ ಮತ್ತು ಬೇರೆ ಬೇರೆ ಸಂಘಟನೆಯ ಯುವಕರು ಇಲ್ಲಿಯ 2 ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಇರಬಹುದು ಅಥವಾ ಸಾಮಾಜಿಕ ಚಿಂತನೆ, ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ನಾನು ಅದನ್ನು ಒತ್ತಿ ಹೇಳುವಂಥದ್ದು, ಇಲ್ಲಿಯ ಯುವಕರು ದೇಶಭಕ್ತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ದೇಶ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ಅಂತ ಕೆಲಸವನ್ನು ನೀವು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ಆಶಯದ ಮಾತುಗಳನ್ನು ಹೇಳ್ತಾ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸಭಾ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿಕೊಂಡು ಈ ಒಂದು ಸ್ನೇಹಿತರ ಬಳಗ ಸಂಘಟನೆ ಮಾಡಿಕೊಂಡಿರತಕ್ಕಂಥ ಅತ್ಯುತ್ತಮವಾಗಿರತಕ್ಕಂಥ ಪಂದ್ಯಾಟವಾಗಿ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿಕೊಂಡು ಬಹಳಷ್ಟು ಸುಂದರತೆಯ ಮಾತುಗಳನ್ನು ಆಡಿದಂತಹ ಶ್ರೀಯುತ ರಾಕೇಶ್ ರೈ ಕಿಡಂಜಿ ಉಪಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆ, ತಮಗೆ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಕೆಲವೊಂದು ವ್ಯಕ್ತಿಗಳನ್ನು ಗುರುತಿಸಿಕೊಳ್ಳುವಂಥ ಕಾರ್ಯಕ್ರಮ ನಮಗೆ ಜವಾಬ್ದಾರಿಯುತವಾಗಿರತಕ್ಕಂಥದ್ದು. ಸಂಘಟನೆಗೆ ಕೊಟ್ಟಿರತಕ್ಕಂಥ ಪ್ರಾಯೋಜಕತ್ವವನ್ನು ನಾವು ಗುರುತಿಸಿಕೊಳ್ಳಬೇಕಾಗಿದೆ. ಅಂತಹ ಪ್ರಾಮುಖ್ಯತೆಯಲ್ಲಿ ಮೊದಲಾಗಿ 8 ತಂಡದ ಮಾಲಕರಿಗೆ ಗೌರವದ ಸ್ಮರಣಿಕೆ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಯೋಧ ಬ್ಲಾಸ್ಟರ್ಸ್ ಕುದ್ಮಾರು ತಂಡದ ಮಾಲಕರಾಗಿರತಕ್ಕಂಥ ಶ್ರೀಯುತ ಅಂಚಂಡೆಬೇಡಿ ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸ್ಮರಣಿಕೆಯನ್ನು ರಾಕೇಶ್ ರೈ ಕಿಡಂಜಿ ಅವರು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಯೋಧ ಬ್ಲಾಸ್ಟರ್ ಕುದ್ಮಾರು ತಂಡದ ಮಾಲಕರು ಶ್ರೀಯುತ ಅಂಚಂಡೆಬೇಡಿ ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ವಿರಾಟ್ ವಾರಿಯರ್ಸ್ ಕುದ್ಮಾರು ತಂಡದ ಮಾಲಕರಾಗಿರತಕ್ಕಂಥ ಕಮಲಾಕ್ಷ ಕಿರಣರು ಅವರ ಅನುಪಸ್ಥಿತಿ ಇದೆ. ಅವರು ಉದ್ಯಮಿಯಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಮತ್ತೊರ್ವರು ಬಂದು ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪತ್ತೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ
ವಂದನೆಗಳು. ಮತ್ತೆ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಕುದ್ಮಾರ ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಕಿಶೋರ್ ಸುವರ್ಣ ತಾವು ಕೂಡ ವೇದಿಕೆಗೆ ಬರಬೇಕು. ತಾವು ಕೂಡ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಿಸ್ತಾ ಇದ್ದೇವೆ. ಪವರ್ ಪ್ಲಸ್ ಏಲಡಕ ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ರಾಧಾಕೃಷ್ಣ ಎಚ್ ಏಲಡಕ ತಾವು ಕೂಡ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಕಂದಶ್ರೀ ಕ್ರಿಕೆಟರ್ಸ್ ಕುದ್ಮಾರು ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಚೆನ್ನಪ್ಪಗೌಡ ನೋಜಿ ಇವರ ಸುಪುತ್ರ ಪ್ರಖ್ಯಾತ್ ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆದಿಶಕ್ತಿ ವಾರಿಯರ್ಸ್ ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಕೋಳಿಗದ್ದೆ ಅವರ ಅನುಪಸ್ಥಿತಿಯಲ್ಲಿ ಬೇರೆ ಇತರೆ ಜಗದೀಶ್ ಅವರು ಆ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಎಕೆ ಬಲ್ಬ್ ಟೋನ್ಸ್ ಕುದ್ಮಾರ ತಂಡದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಕಿಡೆಂಜಿ ಇದ್ರೆ ದಯವಿಟ್ಟು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಎಸ್ ವಾರಿಯರ್ಸ್ ಕುದ್ಮಾರ ತಂಡದ ಭಾಸ್ಕರ ನೋಜಿ ಅಥವಾ ಜಯಂತ ಗುತ್ತಿಗಾರು ಇದ್ರೆ ದಯವಿಟ್ಟು ಭಾಸ್ಕರ ನೋಜಿ ಇದ್ದಾರೆ ಅವರು ಕರೆಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಗದು ಕೊಡುಗೆಯಾಗಿ ನೀಡಿದವಂತವರು ಶ್ರೀಯುತ ಪ್ರಥಮ ಬಹುಮಾನದ ನಗದು ಕೊಡುಗೆಯಾಗಿ ನೀಡಿದವರು ಸುರಭಿ ಬಾರ್ ಅಂಡ್ ರೆಸ್ಟೋರೆಂಟ್ ಬರೆಪಾಡಿ ಸುರಭಿ ಗ್ರೂಪ್ಸ್ ಇದರ ಮಾಲಕರಿದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಜಿತಾಕ್ಷ ಅವರು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಸಂಘಟನೆಯ ಅಧ್ಯಕ್ಷರು ಅದನ್ನು ನೀಡಿ ಗೌರವಿಸುವಂತೆ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಶಾಶ್ವತ ಬಳಕದ ಕೊಡುಗೆಯಾಗಿ ನೀಡಿದಂಥ ಶ್ರೀಯುತ ದೀಕ್ಷಿತ್ ಶೆಟ್ಟಿ ಅಲಂಕಾರು ಇದ್ರೆ ದಯವಿಟ್ಟು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ದ್ವಿತೀಯ ಬಹುಮಾನದ ಕೊಡುಗೆಯಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿದವರು ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀಯುತ ನಸೀರ್ ದೇವಸ್ಯ ಅವರಿಗೆ ಕೂಡ ಗೌರವದ ಸ್ಮರಣಿಕೆ ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ರೈಸಿಂಗ್ ಸ್ಟಾರ್ ಬೆಳಂದೂರು. ಅದೇ ರೀತಿ ಶಾಶ್ವತ ಬಳಗದ ಕೊಡುಗೆಯಾಗಿ ನೀಡಿದವರು ಸುಧಾಕರ ಆರುವಾರ ದಯವಿಟ್ಟು ವೇದಿಕೆ ಬಂದು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ತೃತೀಯ ಬಹುಮಾನದ ನಡುಗದು ಕೊಡುಗೆಯಾಗಿ 5,000 ಯಶೋಧರೇಗೌಡ ಕಿಡಂಜಿಕಟ್ಟ ತಾವು ಕೂಡ ಎಂದು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಚತುರ್ಥ ಶಾಶ್ವತ ಬಳಗದ ಕೊಡುಗೆಯಾಗಿ ಜಯಂತ ಸುವರ್ಣ ಕಿಲಂಬೇರಿ ಉದ್ಯಮಿ ದಯವಿಟ್ಟು ವೇದಿಕೆಗೆ ಬಂದು ಅವರ ಸುಪುತ್ರ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಕೊಡುಗೆಯಾಗಿ ಕುಮಾರಿ ಶುಭಲಕ್ಷ್ಮಿ ಬರೆಪಾಡಿ ನ್ಯಾಯವಾದಿಗಳು ಪುತ್ತೂರು ಇದ್ರು ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಯೋಗೀಶ್ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಸರಣಿ ಶ್ರೇಷ್ಠ ಕೊಡುಗೆಯಾಗಿ ನೀಡಿದವರು ಶ್ರೀಯುತ ಬಾಲಚಂದ್ರ ನೋಜಿ ವರ್ಷ ಟ್ರಾನ್ಸ್ಪೋರ್ಟ್ಸ್ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಬೆಸ್ಟ್ ಬೌಲರ್ ಕೊಡುಗೆಯಾಗಿ ನೀಡಿದವರು ಶ್ರೀಯುತ ರಾಮಚಂದ್ರ ಅನ್ಯಾಡಿ ಸಂಪಾದಕರು ನ್ಯೂಸ್ ಕಾರ್ಕಳ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಬೆಸ್ಟ್ ಬ್ಯಾಟ್ಸ್ಮನ್ ಕೊಡುಗೆಯಾಗಿ ಶ್ರೀಯುತ ಜಯಂತ್ ನೋಜಿ ಉದ್ಯಮಿಗಳು ಮಂಗಳೂರು ಅವರು ಕೂಡ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಬೆಸ್ಟ್ ಕೀಪರ್ ಕೊಡುಗೆಯಾಗಿ ಚಿದಾನಂದ ಕಿರಣಾರು ಶ್ರೀ ಡಿಜಿಟಲ್ ಕುದ್ಮಾರು ತಾವು ಕೂಡ ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಬೆಸ್ಟ್ ಫೀಲ್ಡರ್ ಕೊಡುಗೆಯಾಗಿ ಶ್ರೀಯುತ ರವಿ ಡಿ ಶ್ರೀ ಪದ್ಮಾವತಿ ಪಾಯಿಂಟ್ ಹಾರ್ಡ್ವೇರ್ಸ್ ಸವಣೂರು ಜಯಂತ ನೋಜಿ ದಯವಿಟ್ಟು ವೇದಿಕೆ ಬರಬೇಕು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ರವಿ ಡಿ ಪದ್ಮಾವತಿ ಪಾಯಿಂಟ್ಸ್ ತಾವು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಉದಯನ್ಮುಖ ಆಟಗಾರರ ಕೊಡುಗೆಯಾಗಿ ಶ್ರೀಯುತ ಅಶಿತ್ ಕೂರ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದೀರಾ ತಾವು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಪ್ರತಿ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಕೊಡುಗೆಯಾಗಿ ಶ್ರೀಯುತ ದಾಮೋದರ ಗೌಡನ ಕಿರಣ ಅವರಿದ್ದಾರೆ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಸ್ಮರಣಿಕೆ ಕೊಡುಗೆಯಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿದಂತಹ ಸ್ಪೋರ್ಟ್ಸ್ ಬರ್ಡ್ಸ್ ಪುತ್ತೂರು ತಂಡದ ಮಾಲಕರಿದ್ರೆ ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಾಮೋದರ ಗೌಡನ ಕಿರಣ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಬ್ಯಾಟ್ ಕೊಡುಗೆಯಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿದ ಪ್ರಸಾದ್ ಕೂರ ದುಬೈ ಇದ್ರೆ ಅವರ ಮನೆಯವರಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಪ್ರಸಾದ್ ಕೂರ ದಯವಿಟ್ಟು ವೇದಿಕೆಗೆ ಬರಬೇಕು. ಮುಂದೆ ಬಾಲ್ ಕೊಡುಗೆಯಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿರತಕ್ಕಂಥ ಶ್ರೀಯುತ ಮೋಕ್ಷಿತ್ ಇಂಡಿಯಾಡಿ ದಯವಿಟ್ಟು ವೇದಿಕೆಗೆ ಬರಬೇಕು ತಾವು ಕೂಡ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಶಿಸ್ತುಬದ್ಧ ತಂಡಕ್ಕೆ ನಗದು ಬಹುಮಾನ ಹಾಗೂ ಟ್ರೋಫಿ ಕೊಡುಗೆಯಾಗಿ ನೀಡಿದಂಥ ಶ್ರೀಯುತ ಶಿವಪ್ರಸಾದ್ ಕಂಡಿಗ ಪಂಚಶ್ರೀ ಗ್ರೂಪ್ ಸಾಲಂಕರು ಇವರಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ವಿಕೆಟ್ ಕೊಡುಗೆಯಾಗಿ ನೀಡಿದಂತಹ ಶ್ರೀಯುತ ಉಮೇಶ್ ಕಿರಣಾರು ಮೆಸ್ಕಾಂ ಇಲಾಖೆ ಇವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ಸ್ಥಾಪಕ ಅಧ್ಯಕ್ಷರು ಮುಂದಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ರಾಮಚಂದ್ರ ಜನಗ್ರಹ ಸ್ಥಾಪಕ ಅಧ್ಯಕ್ಷರು. ಸೌಂಡ್ಸ್ ಆ್ಯಂಡ್ ಕೊಡುಗೆಯಾಗಿ ನೀಡಿದಂತಹ ಶ್ರೀಯುತ ದಿನೇಶ್ ಪೈಕ ಮಾಲಕರು ದೀಪ ಡಿಜೆ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಮುಂಚತಾರು ಇದರ ಮಾಲಕರು ಇತರ ಸಿಬ್ಬಂದಿಗಳಿದ್ದರೆ ದಯವಿಟ್ಟು ವೇದಿಕೆಗೆ ಬಂದು
ದಿನೇಶ್ ಪೈಕ ಇದ್ದಾರೆ ನಮ್ಮ ಜೊತೆ. ದಯವಿಟ್ಟು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಬಹಳಷ್ಟು ಕೊಡುಗೆಯಾಗಿ ನೀಡಿದ್ದೀರಾ. ಶಾಮಿಯಾನದ ಕೊಡುಗೆ ಸೌಭಾಗ್ಯ ಶಾಮಿಯಾನ ಬರೆಪಾಡಿ, ತಾವು ಕೂಡ ವೇದಿಕೆಗೆ ಬರಬೇಕು. ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ 2 ದಿವಸದ ವಿಶೇಷವಾಗಿರತಕ್ಕಂಥ ಬಂದಿರತಕ್ಕಂಥ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಾ ರೀತಿಯಲ್ಲಿ ನೆರವೇರಿಸಿಕೊಟ್ಟವರು ಪ್ರಾಯೋಜಕರಾಗಿ ನಮ್ಮ ಜೊತೆ 3 ಸೀಸನ್ನಲ್ಲಿಯೂ ಕೂಡ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀತ ಜನಾರ್ದನ ಕೆಡೆಂಜಿ, ದಯವಿಟ್ಟು ಒಟ್ಟಿ ಚಪ್ಪಾಳಿಯೊಂದಿಗೆ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀತ ತಾರನಾಥ ಕೆಡೆಂಜಿ ಇರುವರು ಕೂಡ ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸ್ನೇಹಿತರ ಬಳಗ ಕುದ್ಮಾರು ತಮ್ಮ ಸಹಕಾರವನ್ನು ಬಯಸಿಕೊಂಡಾಗಿದೆ. ನಿರಂತರವಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದೀರಾ. ಅದೇ ರೀತಿ ಸಿಹಿ ಊಟದ ವ್ಯವಸ್ಥೆಯನ್ನು ಕೊಟ್ಟವರು ಶ್ರೀತ ತಿಮ್ಮಪ್ಪ ಪೂಜಾರಿ ಕಡ್ಮಜೆ, ತಾವು ಕೂಡ ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಶುಚಿರುಚಿಯಾಗಿರತಕ್ಕಂಥ ಭೋಜನ ಪ್ರಾಯೋಜಕರಿದ್ರು, ಆದರೆ ತಯಾರಿಸುವವರು ಪ್ರಮುಖರು. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು 2 ದಿವಸದ ಅಡುಗೆಯ ತಯಾರಕರಲ್ಲಿ ನಮ್ಮ ಜೊತೆ ತಯಾರಿಸಿಕೊಟ್ಟವರು ಈ ಊರಿನ ಮಾರ್ಗದರ್ಶಕರು ಶ್ರೀತ ರಮೇಶ್, ಅದೇ ರೀತಿ ವಸಂತ್, ಇವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರಮೇಶ್, ವಸಂತ ಅಡುಗೆ ತಯಾರಕರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಅದೇ ರೀತಿ ಮುಂದೆ ಈ ಕಾರ್ಯಕ್ರಮದ ಪ್ರವೇಶ ದ್ವಾರದ ಬಳಿ ಬಂದಾಗ ಅದ್ಭುತವಾಗಿರತಕ್ಕಂಥ ಪ್ರವೇಶ ದ್ವಾರವನ್ನು ನಿರ್ಮಿಸಿಕೊಟ್ಟವರು. ಇತ್ತೀಚಿನ ದಿನಗಳಲ್ಲಿ ಈ ಊರಿನ ಪರಿಸರದಲ್ಲಿಯೂ ಕೂಡ ಉದಯೋನ್ಮುಖವಾಗಿರತಕ್ಕಂಥ ಉದ್ಭವಗೊಂಡಿರತಕ್ಕಂಥ ಆರಾಧ್ಯ ಡೆಕೋರೇಟರ್ಸ್ ಈ ಒಂದು ಕುದ್ಮಾರು ಪರಿಸರದಲ್ಲಿ ಉದ್ಘಾಟನೆಗೊಂಡಿದೆ. ಈ ಒಂದು ತಂಡದ ಮಾಲಕರಿದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಪ್ರವೇಶ ದ್ವಾರವನ್ನು ನಿರ್ಮಿಸಿಕೊಟ್ಟಿದ್ದೀರಾ, ತಮಗೆ ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಜಯಪ್ರಕಾಶ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಭವ್ಯವಾದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ತಮ್ಮ ಸಹಕಾರ ಖಂಡಿತವಾಗಿಯೂ ಯಶಸ್ವಿಯಾಗಿ ಸಾಗಿ ಬಂದಿದೆ. ತಮಗೆ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಿರಂತರವಾಗಿ 2 ದಿವಸದ ನೇರ ಪ್ರಸಾರವನ್ನು ನೀಡಿದವರು ನಮ್ಮೂರಿನ ಹೆಮ್ಮೆಯ ಸಂಸ್ಥೆ ನ್ಯೂಸ್ ಪುತ್ತೂರು ಸಂಸ್ಥೆ. ಆ ಒಂದು ಸಂಸ್ಥೆಯ ಮಾಲಕರು ಅಥವಾ ಸಿಬ್ಬಂದಿಗಳಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಆ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಅದೇ ರೀತಿ ಈ ಒಂದು ಪಂದ್ಯಾಟದ ತೀರ್ಪುಗಾರರಾಗಿ ಸಹಕಾರವನ್ನ ನೀಡಿದಂಥವರು, 2 ದಿವಸದ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಪ್ರಮುಖ ತೀರ್ಪುಗಾರರಾಗಿ ಸಹಕಾರವನ್ನು ನೀಡಿದವರು. ಅದೇ ರೀತಿ ಹಿರಿಯರು ಆಗಿರತಕ್ಕಂಥ ಶ್ರೀತ ಮಣಿಕಂಠ ಸುಬ್ರಹ್ಮಣ್ಯ, ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀತ ಸುರೇಶ್ ನೆಟ್ಟಣ 2 ದಿವಸದ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ. ತಮಗೆ ಕೂಡ ಗೌರವದ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಶ್ರೀತ ಅಭಿವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ವೈಯಕ್ತಿಕ ಬಹುಮಾನವನ್ನ ಕೊಡತಕ್ಕಂಥ ಪ್ರಯತ್ನಗಳು. ಈ ಒಂದು ಬಹುಮಾನವನ್ನ ನಜೀರ್ ದೇವಸ್ಯ ಇವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳ್ಳಂದೂರು ಇವರು ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉತ್ತಮ ವೈಯಕ್ತಿಕ ಬಹುಮಾನಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಆಟದ ಪ್ರದರ್ಶನವನ್ನು ನೀಡಿದವರು. ಅದರಲ್ಲಿ ಕೆಲವೊಂದು ವೈಯಕ್ತಿಕ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಉತ್ತಮ ಕ್ಷೇತ್ರಪಾಲಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸಂಭ್ರಮವಾಗಿದೆ. ಉತ್ತಮ ಕ್ಷೇತ್ರಪಾಲಕ ದೃಷ್ಟಿಯನ್ನ ಗಮನವನ್ನು ಹರಿಸಿದರೆ ಪ್ರತಿ ಪಂದ್ಯಾಟದ ಗಮನವನ್ನು ಹರಿಸಿಕೊಂಡು ಜವಾಬ್ದಾರಿಯುತವಾಗಿರತಕ್ಕಂಥ ಎಸೆತಗಾರನಾಗಿರಬಹುದು, ಕ್ಷೇತ್ರಪಾಲಕನಾಗಿರಬಹುದು, ಪ್ರತಿ ಮೂಣೆಗಳಿಗೂ ಚಲಿಸುವಂತಹ ಚೆಂಡನ್ನ ತನ್ನ ಕೈಗೆತ್ತುವಂತಹ ಪ್ರಯತ್ನಗಳಲ್ಲಿ ಸಫಲತೆಯನ್ನು ಗಳಿಸಿಕೊಂಡಿರತಕ್ಕಂಥ ಆಟಗಾರ. ಆ ಆಟಗಾರ ವಿರಾಟ್ ವಾರಿಯರ್ಸ್ ಪರವಾಗಿ ಆಡತಕ್ಕಂಥ ಆಟಗಾರನಾಗಿ ಕಾಣಿಸುತ್ತಾ ಇದ್ದಾರೆ. ಈ ಊರಿನ ಪ್ರತಿಭೆಯಾಗಿರತಕ್ಕಂಥ ಆಟಗಾರ ಶ್ರೀತ ಮಿಲನ್ ರಾಜ್ ರವರ ಪಾಲಾಗ್ತಾ ಇದೆ. ದಯವಿಟ್ಟು ವೇದಿಕೆ ಬರಬೇಕು. ಉತ್ತಮ ಕ್ಷೇತ್ರಪಾಲಕ ಬೆಸ್ಟ್ ಫೀಲ್ಡರ್ ಎನ್ನತಕ್ಕಂಥ ಪ್ರಶಸ್ತಿಗೆ ಅರ್ಹರಾಗಿರತಕ್ಕಂಥ
ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಸೀರ್ ದೇವಸಿ ಇವರು ನೀಡಿ ಸಹಕರಿಸುವಂತೆ ವಿನಂತಿಸ್ತಾ ಇದ್ದೇವೆ. ಈ ಒಂದು ಗಟ್ಟಿ ಚಪ್ಪಾಳೊಂದಿಗೆ ಅಭಿನಂದಿಸಬೇಕು. ಅದೇ ರೀತಿ ಕ್ಷೇತ್ರಪಾಲಕ ನೀಡತಕ್ಕಂಥ ಪ್ರಶಸ್ತಿಯನ್ನು ನೀಡಿಯಾಯಿತು. ಮುಂದೆ ಉತ್ತಮ ಎಸೆತಗಾರ ಬೆಸ್ಟ್ ಬೌಲರ್ ಎನ್ನತಕ್ಕಂಥ ಪ್ರಶಸ್ತಿಯ ನೀಡಿ ಗೌರವಿಸುವಂತಹ ಕಾರ್ಯಕ್ರಮಗಳು. ಬೆಸ್ಟ್ ಬೌಲರ್ ಎಸೆತಗಾರ ವಿಭಾಗವನ್ನ ಗಮನಿಸಿಕೊಂಡ್ರೆ ಪ್ರತಿಯೊಂದು ಎಸೆತಗಾರ ವಿಭಾಗದಲ್ಲಿ ತಾನು ಎಸೆದಿರತಕ್ಕಂಥ 6 ಎಸೆತಗಳಲ್ಲಿ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಕನಿಷ್ಠ ಮೊತ್ತವನ್ನು ಬಿಟ್ಟುಕೊಡುವಂತಹ ಪ್ರಯತ್ನಗಳು, ಎದುರಾಳಿ ದಾಂಡಿಗನನ್ನ ವಂಚಿಸತಕ್ಕಂಥ ಚೆಂಡುಗಳನ್ನು ಎದುರಿಸುವಂತಹ ಸಂದರ್ಭವಾಗಿದೆ. ಪ್ರತಿಯೊಂದು ಎಸೆತಗಾರ ವಿಭಾಗದಲ್ಲಿ ತನ್ನದೇ ಆದಂತಹ ಶೈಲಿಯನ್ನೇ ಎಸೆತವನ್ನು ಎಸೆಯುತ್ತಾ ಪವರ್ ಪ್ಲಸ್ 7 ಪರವಾಗಿ ತನ್ನದೇ ಆದಂತಹ ಚಾಪನ್ಯವನ್ನು ಮೂಡಿತಕ್ಕಂಥ ಆಟಗಾರ ಮೋಕ್ಷಿತ್ ರವರ ಪಾಲಾಗ್ತಾ ಇದೆ. ಗಟ್ಟಿ ಚಪ್ಪಾಳಿಯೊಂದಿಗೆ ಅಭಿನಂದಿಸ್ತಾ ಇದ್ದೀವಿ. ಮೋಕ್ಷಿತ್ ದಯವಿಟ್ಟು ವೇದಿಕೆಗೆ ಬರಬೇಕು. ಉತ್ತಮ ಎಸೆತಗಾರ ಪ್ರಶಸ್ತಿಯನ್ನು ಬಾಚಿಕೊಳ್ತಾ ಇದ್ದಾರೆ. ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸತಕ್ಕಂಥ ತಂಡವಾಗಿ ಮೂಡಿ ಬರತಕ್ಕಂಥ ತಂಡವಾಗಿದೆ. ಅದೇ ರೀತಿ ಎಸೆತಗಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದಂತಾಯಿತು. ಉತ್ತಮ ಗೂಟಪಾಲಕ ಬೆಸ್ಟ್ ಕೀಪರ್ ಎನ್ನತಕ್ಕಂಥ ಪ್ರಶಸ್ತಿ. ಬೆಸ್ಟ್ ಕೀಪರ್ ಎನ್ನತಕ್ಕಂಥ ಪ್ರಶಸ್ತಿಯನ್ನ ಕೊಡತಕ್ಕಂಥ ಸಂದರ್ಭದಲ್ಲಿ ಎಸೆತಗಾರ ಎಸೆದಿರತಕ್ಕಂಥ ವೇಗದ ಎಸೆತವನ್ನ ತಡೆ ಹೊಡ್ಡುವಂತಹ ಪ್ರಯತ್ನ ಗೂಟ ರಕ್ಷಕನ ಪಾಲಾಗಿತ್ತು. ಅದರಲ್ಲಿ ಸ್ಟೆಂಪ್ ಔಟ್ ಮುಖೇನವಾಗಿಯೂ ಕೂಡ ಆ ಒಂದು ಜಾಗರೂಕತೆಯ ಜವಾಬ್ದಾರಿ ಆ ಒಂದು ಆಟಗಾರನಿಗಿತ್ತು. ಆ ರೀತಿಯ ಜವಾಬ್ದಾರಿಯನ್ನ ವಹಿಸಿಕೊಳ್ಳಬೇಕಾದ್ರೆ ಉತ್ತಮ ಗೂಟಪಾಲಕನ ಪ್ರಶಸ್ತಿಯನ್ನ ಬಾಚಿಕೊಳ್ಳಬೇಕಾದ್ರೆ ಪವರ್ ಪ್ಲಸ್ 7 ಪರವಾಗಿ ಅತ್ಯದ್ಭುತವಾಗಿರತಕ್ಕಂಥ ಗೂಟಪಾಲಕನಾಗಿ ಕಂಡುಕೊಂಡವರು ದಿನೇಶ್ ಕವಡಿಚಾರು ಅವರ ಪಾಲಾಗ್ತಾ ಇದೆ. ಬೆಸ್ಟ್ ಕೀಪರ್ ಎನ್ನತಕ್ಕಂಥ ಪ್ರಶಸ್ತಿ ಪಾಲಾಗ್ತಾ ಇದೆ. ದಯವಿಟ್ಟು ವೇದಿಕೆಯಿಂದ ಬರಬೇಕಾಗಿ ಅನಿಸ್ತಾ ಇದ್ದೇವೆ. ಶ್ರೀತ ತಾರನಾಥ ಕಾಯರ್ಗ ಅಧ್ಯಕ್ಷರು ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇವೆ ಸರ್. ತಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ನಾವು ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉತ್ತಮ ಗೂಟಪಾಲಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಮುಂದಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಶ್ರೀತ ಚಿತ್ತಾಕ್ಷ ಜಿ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಉತ್ತಮ ಬೆಸ್ಟ್ ಬ್ಯಾಟ್ಸ್ಮನ್ ಎನ್ನತಕ್ಕಂಥ ಪ್ರಶಸ್ತಿ, ಉತ್ತಮ ದಾಂಡಿಗನ ಎನ್ನತಕ್ಕಂಥ ಪ್ರಶಸ್ತಿ. ಕಳೆದ ನಿನ್ನೆಯ ದಿವಸ ಪಂದ್ಯಾಟದ ಸ್ಥಿತಿಗತಿಯಲ್ಲಿ ಆರಂಭದ ದಾಂಡಿಗ ವಿಭಾಗದಲ್ಲಿ ವಿಫಲಗೊಂಡಿದ್ರು. ಆದ್ರೆ ಈ ದಿವಸ ದಾಂಡಿಗೆ ವಿಭಾಗದಲ್ಲಿ ಸಹಿ ಎನಿಸಿಕೊಂಡಿರತಕ್ಕಂಥ ದಾಂಡಿಗ ಅತ್ಯಂತ ಅದ್ಭುತವಾಗಿರತಕ್ಕಂಥ ಸೂರ್ಯನ ಕಿರಣವಿದ್ದರೂ ಕೂಡ ತನ್ನದೇ ಆದಂತಹ ಕಿರಣವನ್ನ ಪ್ರಕಾಶಿರತಕ್ಕಂಥ ಆಟಗಾರ ವಿರಾಟ್ ವಾರಿಯರ್ಸ್ ಪರವಾಗಿ ಆಟತಕ್ಕಂಥ ಆಟಗಾರ ಕಿರಣ್ ರವರ ವಾಲಾಗ್ತಾ ಇದೆ. ಕಿರಣ್ ಕುದ್ಮಾರು ದಯವಿಟ್ಟು ವೇದಿಕೆ ಬರಬೇಕು. ಬೆಸ್ಟ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಪ್ರಶಸ್ತಿಯನ್ನು ಬಾಚಿಕೊಳ್ತಾ ಇದ್ದೇವೆ. ಕಿರಣ್ ರವರೇ ವೇದಿಕೆಯಲ್ಲಿ ನಿಲ್ಲಬೇಕು. 1 ನಿಮಿಷ. ತಮಗೆ ಆಗ ಸಿಕ್ಸರಿಗೆ 100 ರೂಪಾಯಿ ಬಹುಮಾನ ಘೋಷಣೆ ಆಗಿತ್ತು. ಆದರೆ ಈ ಸಂದರ್ಭದಲ್ಲಿ ಅದು 500 ರೂಪಾಯಿ ಆಗಿ ಮೂಡಿ ಬರ್ತಾ ಇದೆ. ಚೇತನ್ ರವರು ಅದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವೇದಿಕೆಗೆ ತೆರಳಿ ಆ ಒಂದು ಬಹುಮಾನವನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ಚೇತನ್ ರವರ ಕ್ರೀಡಾ ಸ್ಫೂರ್ತಿಗೆ ಮೆಚ್ಚಲೇಬೇಕಾಗಿದೆ. ಅದನ್ನು ಸ್ವೀಕರಿಸಿಕೊಳ್ಬೇಕು. ಕಿರಣ್ ಅಭಿನಂದನೆಗಳು ನೀಡಿದಂತಹ ಚೇತನ್ ರವರಿಗೆ ಕೂಡ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ ಸರ್. ತಮಗೆ ವಂದನೆಗಳು. ಮುಂದೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮವಾಗುವುದಕ್ಕಿದೆ. ಮುಂದೆ ಇನ್ನು ತಾರನಾಥ್ ಸರ್ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡುವಂತಹ ಸಮಯ, ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡತಕ್ಕಂಥ ಅರ್ಹತೆಗಳು ಎಲ್ಲ ಕಡೆಗಳಲ್ಲಿಯೂ ಕೂಡ ಕ್ಷೇತ್ರಪಾಲಕನಾಗಿರಬಹುದು, ದಾಂಡಿಗ ವಿಭಾಗದಲ್ಲಿ ಇರಬಹುದು, ದಾಳಿಗಾರ ವಿಭಾಗದಲ್ಲಿ ಇರಬಹುದು, ಎಲ್ಲವನ್ನು ಕೂಡ ಅರಿತುಕೊಂಡಿರತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಆ ಒಂದು ಪಂದ್ಯಾಟದ ಪ್ರಮುಖ ಗೆಲುವಿಗೆ ಕಾರಣಕರ್ತರಾಗಿರತಕ್ಕಂಥ ಸಂದರ್ಭದಲ್ಲಿ ನೀಡತಕ್ಕಂಥ ಪ್ರಶಸ್ತಿ ಆಗ್ತಾ ಇದೆ. ಪವರ್ ಪ್ಲಸ್ 7 ಪರವಾಗಿ ಅತ್ಯದ್ಭುತವಾಗಿರತಕ್ಕಂಥ ಆಟದ ಪ್ರದರ್ಶನವನ್ನು ನೀಡತಕ್ಕಂಥ ಆಟಗಾರ ಪ್ರದೀಪ್ ರವರ ಪಾಲಾಗ್ತಾ ಇದೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರದೀಪ್ ವೇದಿಕೆಗೆ ಬರಬೇಕು ದಯವಿಟ್ಟು. ಅವರ ಅನುಪಸ್ಥಿತಿ ಕಾಣಸಿಗ್ತಾ ಇದೆ. ಸುಪರಿಮಳೆಯ ಮಾಲೆ ಧರಿಸಿದ ಕಾರಣ ನಮ್ಮ ಜೊತೆ ಇಲ್ಲ. ಅವರ ಅನುಪಸ್ಥಿತಿಯೊಂದಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಬಾಚಿಕೊಳ್ಳುವಂತೆ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳು, ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡುವಂತಹ ಸಂದರ್ಭದ ಮುಂಚಿತವಾಗಿ ಇಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕ್ಷೇತ್ರಪಾಲಕ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟವಾಗಿ ಸಾಗಿ ಬಂದಿತ್ತು. ಕೆಪಿಎಲ್ ಟ್ರೋಫಿ 2024ರಲ್ಲಿ ಉದಯೋನ್ಮುಖ ಆಟಗಾರನಾಗಿ ಮಿಂಚಿದಂತಹ ಪ್ರತಿಭೆಗೆ ನೀಡತಕ್ಕಂಥ ಗೌರವದ ಪ್ರಶಸ್ತಿ ಇದು.
ಪ್ರತಿ ಪಂದ್ಯಾಟದಲ್ಲಿಯೂ ಕೂಡ ತನ್ನದೇ ಆದಂತಹ ಚಾಪಣ್ಯ ಮೂಡಿಸಿಕೊಂಡು ನಿನ್ನೆಯ ದಿವಸ ಸಿಡಿದಂತ ಆಟಗಾರ, ಅದೇ ರೀತಿ ಉತ್ತಮ ಕ್ಷೇತ್ರಪಾಲಕನಾಗಿ ಗುರುತಿಸಿಕೊಂಡಿರತಕ್ಕಂಥ ಆಟಗಾರ, ಅದೇ ರೀತಿ ಉತ್ತಮ ಎಸೆತಗಾರನಾಗಿಯೂ ಕೂಡ ಗುರುತಿಸಿಕೊಂಡಿರತಕ್ಕಂಥ ಆಟಗಾರ, ನಿನ್ನೆಯ ದಿವಸ ತೀರ್ಪುಗಾರರಾಗಿಯೂ ಕೂಡ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ರು. ಈ ದಿವಸವೂ ಕೂಡ ತೀರ್ಪುಗಾರರಾಗಿ ಸಹಕಾರವನ್ನು ನೀಡಿದ್ರು. ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿಕೊಂಡಿರತಕ್ಕಂಥ ಆಟಗಾರ, ಅದೇ ರೀತಿ SS ವಾರಿಯರ್ಸ್ ಪರವಾಗಿ ಆಡತಕ್ಕಂಥ ಆಟಗಾರ, ನಿನ್ನೆಯ ದಿವಸ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿರತಕ್ಕಂಥ ಆಟಗಾರ, ಉದಯೋನ್ಮುಖ ಆಟಗಾರ ಪವಿತ್ರ ಅವರ ಪಾಲಾಗ್ತಾ ಇದೆ. ದಯವಿಟ್ಟು ವೇದಿಕೆ ಬನ್ನಿ. ಈ ಒಂದು ಪ್ರಶಸ್ತಿಗೆ ಪೂರ್ಣ ಅರ್ಹತೆಯನ್ನು ಹೊಂದಿರತಕ್ಕಂಥ ಆಟಗಾರರಾಗಿ ಕಾಣಸಿಗ್ತಾ ಇದೆ. ಇವತ್ತು ಈ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ನೀಡುವ ಗೌರವಿಸುವಂತಹ ಬಹಳಷ್ಟು ದೊಡ್ಡ ಮಟ್ಟದ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ನೀಡಬೇಕಾದ್ರೆ, ಅದನ್ನ ಅರ್ಹತೆಯನ್ನ ಗಳಿಸಿಕೊಳ್ಳಬೇಕಾದ್ರೆ ಪ್ರತಿಯೊಂದು ಪಂದ್ಯಾಟದ ಜವಾಬ್ದಾರಿಯನ್ನು ವಹಿಸಿಕೊಂಡು ತಂಡದ ನಾಯಕನಾಗಿ, ತಂಡದ ಆಟಗಾರನಾಗಿ, ತಂಡದ ಐಕಾನ್ ಆಟಗಾರನಾಗಿ, ಅದೇ ರೀತಿ ದಾಳಿಗಾರ ವಿಭಾಗದಲ್ಲಿರಬಹುದು, ಕ್ಷೇತ್ರಪಾಲಕ ವಿಭಾಗದಲ್ಲಿರಬಹುದು, ಬ್ಯಾಟಿಂಗ್ ವಿಭಾಗದಲ್ಲಿರಬಹುದು, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಇತರೆ ಆಟಗಾರರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ತಂಡದ ಚಾಂಪಿಯನ್ ಪಟ್ಟದ ಅಲಂಕಾರಕ್ಕೆ ಕಾರಣಕರ್ತರಾಗಿದ್ದರೂ ಇಲ್ಲದಿದ್ದರೂ ಕೂಡ ರನ್ನರ್ಸ್ ಪಟ್ಟವನ್ನು ಅಲಂಕರಿಸಿ ತೃಪ್ತಿ ಪಟ್ಟುಕೊಂಡಿರತಕ್ಕಂಥ ವಿರಾಟ್ ವಾರಿಯರ್ಸ್ ಪರವಾಗಿ ಆಡತಕ್ಕಂಥ ಆಟಗಾರ ದೀಕ್ಷಿತ್ ಮುರುಳ್ಯ ಅವರ ಪಾಲಾಗ್ತಾ ಇದೆ. ಗಟ್ಟಿ ಚಪ್ಪಾಳಿಯೊಂದಿಗೆ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಸರಣಿ ಶ್ರೇಷ್ಠ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಶ್ರೀತ ದೀಕ್ಷಿತ್ ಮುರುಳ್ಯ ಅಭಿನಂದನೆಗಳು, ವಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ವಂದನೆಗಳು, ಧನ್ಯವಾದಗಳು. ಇದೊಂದು KPL 2024ರಲ್ಲಿ ವಿಶೇಷವಾಗಿರತಕ್ಕಂಥ ಪ್ರಶಸ್ತಿಯನ್ನ, ಮತ್ತೊಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಇಲ್ಲಿ ಬಿಡ್ಡಿಂಗ್ ಪ್ರಾರಂಭವಾಗಿತ್ತು. ಬಿಡ್ಡಿಂಗ್ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ ಯಾವ ನೀತಿ ತಮ್ಮ ತಂಡವನ್ನ ಶಿಸ್ತುಬದ್ಧವಾಗಿ ಕೊಂಡೊಯ್ಯುತ್ತದೋ ಆ ಶಿಸ್ತುಬದ್ಧ ತಂಡಕ್ಕೆ ವಿಶೇಷವಾಗಿರತಕ್ಕಂಥ ಪ್ರಶಸ್ತಿ ಮತ್ತು ನಗದುವನ್ನ ಕೊಡುಗೆಯಾಗಿ ಇವತ್ತು ನೀಡ್ತಾ ಇದೆ. ಪ್ರತಿ ಒಂದು ಸಂದರ್ಭದಲ್ಲಿಯೂ ಕೂಡ ಕ್ಷಣ ಮಾತ್ರದಲ್ಲಿ ತನ್ನ ಒಂದು ರೀತಿಯ ಅದ್ಭುತವಾಗಿರತಕ್ಕಂಥ ಸಹಕಾರವನ್ನ ನೀಡಿದವರು. ಸ್ನೇಹಿತರ ಬಳಗ ಕುದುಮಾರು ತಂಡದಲ್ಲಿ ಪ್ರತಿ ಒಂದು ಸಂದರ್ಭದಲ್ಲಿಯೂ ಕೂಡ ಸಹಕಾರವನ್ನ ನೀಡಿದವರು. ಸೈಲೆಂಟ್ ಆಗಿದ್ದುಕೊಂಡು ಪಂದ್ಯಾಟದ ಲೀಗ್ ಹಂತದಿಂದ ನಿರ್ಗಮಿಸಿದ್ರು ಕೂಡ ಒಂದು ರೀತಿಯ ಅತ್ಯಂತ ಅದ್ಭುತವಾಗಿರತಕ್ಕಂಥ ತಂಡವನ್ನ ಕಟ್ಟಿಕೊಂಡಿರತಕ್ಕಂಥ ತಂಡ. ಆ ಒಂದು ತಂಡ ಯಾವುದು ಎಂದರೆ ಅದು ಉಮೇಶ್ ಕೋಳಿಕದ್ದೆ ಮಾಲಕತ್ವದ ಆದಿಶಕ್ತಿ ವಾರಿಯರ್ಸ್ ತಂಡವಾಗಿ ಮೂಡಿ ಬರುತ್ತಾ ಇದೆ. ಎಲ್ಲದ ಆಟಗಾರರು ಬರಬೇಕು, ತಂಡದ ಮಾಲಕರಿದ್ರೆ ಮಾಲಕರು ಕೂಡ ಆಗಮಿಸಿಕೊಳ್ಬೇಕು. ಉತ್ತಮ ಶಿಸ್ತುಬದ್ಧ ತಂಡಕ್ಕೆ ನಗದು ಮತ್ತು ಟ್ರೋಫಿ ಕೊಡುಗೆಯಾಗಿ ನೀಡ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಸೇರಿ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ಕಟ್ಟಿ ಚಪ್ಪಾಳೆ ಬರಬೇಕು. ಈ ರೀತಿಯ ಜವಾಬ್ದಾರಿಗಳು ಖಂಡಿತವಾಗಿಯೂ ಮುಂದೊಂದು ದಿವಸ ಪ್ರತಿ ಒಂದು ತಂಡಕ್ಕೆ ಕೂಡ ಒಂದು ರೀತಿಯ ಮಾರ್ಗದರ್ಶನವಾಗಿ ಮೂಡಿ ಬರುವುದಕ್ಕೆ ಇದೆ. ಪ್ರತಿ ಒಂದು ತಂಡಗಳಿಗೂ ಕೂಡ ಜವಾಬ್ದಾರಿಯನ್ನು ಮೂಡಿ ಬರುವುದಕ್ಕಿದೆ, ಜವಾಬ್ದಾರಿಗಳು ಲಭಿಸುವುದಕ್ಕಿದೆ. ಹಾಗಾಗಿ ಪ್ರತಿ ತಂಡಗಳಿಗೂ ಕೂಡ ಇನ್ನು ಮುಂದಿನ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ಶಿಸ್ತುಬದ್ಧವಾಗಿ ತಂಡವಾಗಿ ಭಾಗವಹಿಸಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸಂದರ್ಭಗಳು. ಚತುರ್ಥ ಶಾಶ್ವತ ಫಲಕ ಜಯಂತ ಸುವರ್ಣ ಕೆಳಂಬೇರಿ ಉದ್ಯಮಿ ಇವರು ಕೊಡಪಡತಕ್ಕಂಥ ಚತುರ್ಥ ಶಾಶ್ವತ ಫಲಕ. ಈ ಒಂದು ಟ್ರೋಫಿಗೆ ಕೊನೆಯ ಕ್ಷಣದಲ್ಲಿ ಪಂದ್ಯಾಟದಲ್ಲಿ ಬಹಳಷ್ಟು ಪೈಪೋಟಿಯ ಪಂದ್ಯಾಟವಾಗಿತ್ತು. ಒಂದು ಒಬ್ಬರಿಗೆ ಸೀಮಿತವಾಗಿರತಕ್ಕಂಥ ಪಂದ್ಯಾಟದಲ್ಲಿಯೂ ಕೂಡ ಸೋಲನ್ನು ಅನುಭವಿಸಿಕೊಂಡು ಚತುರ್ಥ ಸ್ಥಾನವನ್ನು ಅಲಂಕರಿಸಿಕೊಂಡಿರತಕ್ಕಂಥ ತಂಡವಾಗಿ ಮೂಡಿ ಬರುತ್ತಾ ಇದೆ. ಶ್ರೀತ ಕಿಶೋರ್ ಸುವರ್ಣ ಮಾಲಕತ್ವದ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಕುದುಮಾರು ಅಭಿನಂದಿಸಬೇಕು. ಚತುರ್ಥ ಸ್ಥಾನವನ್ನು ಅಲಂಕರಿಸ್ತಾ ಇದೆ. ಎಲ್ಲ ಆಟಗಾರರು ವೇದಿಕೆಗೆ ಬಂದು ಆ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚತುರ್ಥ ಸ್ಥಾನವನ್ನು ಅಲಂಕರಿಸತಕ್ಕಂಥ ಕಿಶೋರ್ ಸುವರ್ಣ ಮಾಲಕತ್ವದ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಕುದುಮಾರು ದಯವಿಟ್ಟು ವೇದಿಕೆಗೆ ಬರಬೇಕು. ಆಟಗಾರರು ಇದ್ರೆ ದಯವಿಟ್ಟು ಬನ್ನಿ. ಎಲ್ಲ ಅತಿಥಿ ಗಣ್ಯರು ಸೇರಿ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತ್ಯಂತ ವೈಭವದ ಕ್ಷಣಗಳೇ ಸರಿ, ಬಹಳಷ್ಟು ಪೈಪೋಟಿಗಳು ಸಾಗಿ ಬಂದಿತ್ತು. ಈ ದಿವಸ ಚತುರ್ಥ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಕುದುಮಾರು ಕಿಶೋರ್ ಸುವರ್ಣ ಮಾಲಕತ್ವದ ತಂಡ.
ಅದೇ ರೀತಿ ತೃತೀಯ ಸ್ಥಾನವನ್ನು ನೀಡಿ ಗೌರವಿಸುವಂತಹ ಸಂದರ್ಭವಾಗಿದೆ. ರೂಪಾಯಿ 5,000 ಹಾಗೂ ಕೆಪಿಎಲ್ ಟ್ರೋಫಿ ನಗದು ಕೊಡುಗೆಯಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದವರು ಶ್ರೀತ ಯಶೋಧರಗೌಡ ಕೆಡಜಿಕಟ್ಟ, ಶಾಶ್ವತ ಬಳಗದ ಕೊಡುಗೆಯಾಗಿ ಶ್ರೀತ ಗೋಪಾಲಕೃಷ್ಣ ಕಾರ್ಲಾಡಿ, ಅಂಕಲ್ ಸ್ವೀಟ್ಸ್ ಅಲಂಕಾರ ಇವರ ಕೊಡುಗೆಯಾಗಿ ನೀಡಿರತಕ್ಕಂಥ ಪ್ರಶಸ್ತಿ ತೃತೀಯ ಬಹುಮಾನ ಗಳಿಸಿಕೊಳ್ಳತಕ್ಕಂಥ ಅರ್ಹತೆಗಳು ಬಹಳಷ್ಟು ಪೈಪೋಟಿ ಇತ್ತು. ಫೈನಲ್ಗೆ ಹೋಗತಕ್ಕಂಥ ಸಂದರ್ಭದಲ್ಲಿ 4 ಓವರಿಗೆ ಸೀಮಿತವಾಗಿರತಕ್ಕಂಥ ಪಂದ್ಯಾಟದಲ್ಲಿ ಕೊನೆಯ ಕ್ಷಣದಲ್ಲಿ ಪಂದ್ಯಾಟವನ್ನ ಕೈ ಚೆಲ್ಲಿಕೊಂಡತಕ್ಕಂಥ ಸಂದರ್ಭವಾಗಿದೆ. SS ವಾರಿಯರ್ಸ್ ತಂಡ ತೃತೀಯ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ. ಬನ್ನಿ ಆಗಮಿಸಿಕೊಳ್ಳಿ. ಶ್ರೀ ಭಾಸ್ಕರ ನೌಜಿ ಮತ್ತು ಶ್ರೀ ಜಯಂತ ಗೊತ್ತಿಗಾರ ಮಾಲಕತ್ವದ SS ವಾರಿಯರ್ಸ್ ಕುದ್ಮಾರು ತೃತೀಯ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಕೈ ಚೆಲ್ಲಿಕೊಂಡಿರ್ತಕ್ಕಂಥ ತಂಡವೇ ಸರಿ. ತೃತೀಯ ಸ್ಥಾನವನ್ನ ಸ್ವೀಕರಿಸಿಕೊಂಡಿರತಕ್ಕಂಥ SS ವಾರಿಯರ್ಸ್ ಕುದ್ಮಾರು, ಭಾಸ್ಕರ ನೌಜಿ ಮತ್ತು ಜಯಂತ ಗುತ್ತಿಗಾರ ಮಾಲಕತ್ವ ತಂಡ ತೃತೀಯ ಸ್ಥಾನವನ್ನು ಅಲಂಕರಿಸಿಕೊಂಡು ಪ್ರಶಸ್ತಿಯನ್ನ ಸ್ವೀಕರಿಸಿಕೊಂಡಿದ್ದ ಅಭಿನಂದನೆಗಳು. ಇದೀಗ ಈ ಒಂದು ಪ್ರೇಕ್ಷಕ ಅಭಿಮಾನಿಗಳನ್ನು ಒಮ್ಮೆ ಗಮನಿಸಿದಾಗ ಸಂಜೆಯ ಸಮಯದಲ್ಲಿ ತಾಯಂದಿರಿಗೆ ಮನೆಯ ಕೆಲಸ ಬಹಳಷ್ಟು ಜವಾಬ್ದಾರಿಯಾಗಿರುತ್ತದೆ. ಧಾರಾವಾಹಿಯಲ್ಲಿ ಮುಳುಗಿರತಕ್ಕಂಥ ಸಮಯವಾಗಿರುತ್ತದೆ. ಆದರೆ ಸ್ನೇಹಿತರ ಬಳಗ ಕುದುಮಾರು ರಿಜಿಸ್ಟ್ರಿ ಸಂಸ್ಥೆಯ ಪರವಾಗಿ ನಾವಿದ್ದೇವೆ ಎನ್ನುವಂತ ಶುಭ ಸೂಚನೆಗಳನ್ನು ಮಹಿಳೆಯರು ಕೂಡ ಕೊಟ್ಟಿದ್ದೀರಾ. ತಮಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ತಮ್ಮ ಉಪಸ್ಥಿತಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನ ರನ್ನರ್ಸ್ ಪಟ್ಟವನ್ನು ಅಲಂಕರಿಸತಕ್ಕಂಥ ಬಹುಮಾನವನ್ನ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ರೂಪಾಯಿ 10,000 ಕೆಪಿಎಲ್ ಟ್ರೋಫಿ ನಗದು ಕೊಡುಗೆಯಾಗಿ ರೈಸಿಂಗ್ ಸ್ಟಾರ್ ಬೆಳ್ಳಂದೂರು ನಜೀರ್ ದೇವಸ್ಯ ಇವರ ನೀಡಿರತಕ್ಕಂಥ ಒಂದು ನಗದು ಕೊಡುಗೆ. ಶಾಶ್ವತ ಫಲಕದ ಕೊಡುಗೆಯಾಗಿ ಶ್ರೀತ ಸುಧಾಕರ ಆರ್ವಾರ ಇವರು ನೀಡಿರತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸಂದರ್ಭವಾಗಿದೆ. ಈ ಪ್ರಶಸ್ತಿಯನ್ನು ಬಾಚಿಕೊಳ್ಳುತ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ಸಂದರ್ಭದಲ್ಲಿ ಕೈ ಎಡಗಿದಂತಹ ಆಟಗಾರರು ಕೊನೆಯ ಕ್ಷಣದಲ್ಲಿ ರನ್ನರ್ಸ್ ಪಟ್ಟವನ್ನು ತೃಪ್ತಿ ಪಡ್ಕೊಳ್ತಾ ಇದೆ. ಶ್ರೀತ ಕಮಲಾಕ್ಷ ಕೆರೆನಾರು ಮಾಲಕತ್ವದ ವಿರಾಟ್ ವಾರಿಯರ್ಸ್ ಕುದ್ಮಾರು ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಅಕ್ಕರೆಯ ಸ್ವಾಗತಗಳು. ರನ್ನರ್ಸ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತಾ ಇದ್ದೀರಾ. ರೂಪಾಯಿ 10,000 ನಗದು ಬಹುಮಾನ ಈ ರೀತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ದ್ವಿತೀಯ ಸ್ಥಾನ ರನ್ನರ್ಸ್ ಪಟ್ಟವನ್ನು ಅಲಂಕರಿಸತಕ್ಕಂಥ ವಿರಾಟ್ ವಾರಿಯರ್ಸ್ ಕುದ್ಮಾರು ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ಚಾಂಪಿಯನ್ ಪಟ್ಟವನ್ನು ನೀಡುವಂತಹ ಸಮಯಗಳಾಗಿದೆ. ರೂಪಾಯಿ 15,000 ಮತ್ತು ಕೆಪಿಎಲ್ ಟ್ರೋಫಿ
ನಗದು ಕೊಡುಗೆಯಾಗಿ ಸುರಭಿ ಬಾರ್ ರೆಸ್ಟೋರೆಂಟ್ ಬರೆಪಾಡಿ ಸುರಭಿ ಗ್ರೂಪ್ಸ್ ಇವರು ಕೊಟ್ಟಿರತಕ್ಕಂಥ ನಗದು ಕೊಡುಗೆ, ಶಾಶ್ವತ ಬಳಕ ದೀಕ್ಷಿತ್ ಶೆಟ್ಟಿ ಅಲಂಕಾರ್ ಇವರು ಕೊಟ್ಟಿರತಕ್ಕಂಥ ಶಾಶ್ವತ ಬಳಕದ ಕೊಡುಗೆಯನ್ನು ಕೊಡುವಂತಹ ಸಂದರ್ಭವಾಗಿದೆ. ಚಾಂಪಿಯನ್ ಪಟ್ಟವನ್ನ ಕೊಡತಕ್ಕಂಥ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಮಾಹಿತಿಗಳನ್ನ ತಿಳಿಸಲೇಬೇಕಾಗಿದೆ. ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಆಯೋಜನೆಗೊಂಡಿರತಕ್ಕಂಥ ಸೀಸನ್ 3 ಇದು 3 ಪ್ರಥಮ ಸೀಸನ್ ನಲ್ಲಿ ಒಂದರಲ್ಲಿ ಕೂಡ ಎಲ್ಲೋ ಬಂದಿರತಕ್ಕಂಥ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಅದೇ ರೀತಿ ಸೀಸನ್ 2 ಕೂಡ ಆ ರೀತಿಯ ಸಂದರ್ಭವಾಗಿ ಬಂದಿತ್ತು. ಎಲ್ಲೋ ಬಂದಿರತಕ್ಕಂಥ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬೇಕಿತ್ತು. ಟೇಬಲ್ ಟಾಪರ್ ಆಗಿ ಬಂದಿರತಕ್ಕಂಥ ತಂಡಗಳು ವಿರಾಮಿಸಿದಂತಹ ಸಂದರ್ಭವಾಗಿ ಕೂಡ ಈ ಒಂದು ಕ್ರೀಡಾ ಮೈದಾನದಲ್ಲಿ ಸಾಗಿ ಬರುತ್ತಾ ಇದೆ. ಪವರ್ ಪ್ಲಸ್ ಕಪಲ್ ತಂಡದ ಮಾಲಕರು ಶ್ರೀಯುತರಾಗಿರತಕ್ಕಂಥ ರಾಧಾಕೃಷ್ಣ ಎಚ್ ಇವರನ್ನು ಗುರುತಿಸಿಕೊಳ್ಳಬೇಕಾಗಿದೆ. ಪ್ರತಿ ಕ್ಷಣದಲ್ಲಿಯೂ ಕೂಡ ಪ್ರತಿ ಊರಿನಲ್ಲಿಯೂ ಕೂಡ ತನ್ನದೇ ಆದಂತಹ ಸಹಕಾರವನ್ನ ಬಯಸಿಕೊಂಡವರು ಇವರು. ಈ ದಿವಸ ಸ್ನೇಹಿತರ ಬಳಗ ಕುದುಮಾರು ಜೊತೆ ವಿಶೇಷವಾಗಿರತಕ್ಕಂಥ ಆತ್ಮೀಯ ಸಹಕಾರವನ್ನ ಬಯಸಿಕೊಳ್ಳುತ್ತಾ ನಿಮ್ಮ ಜೊತೆ ನಾನಿದ್ದೇನೆ, ನನ್ನ ತಂಡವನ್ನು ರಚಿಸಿಕೊಳ್ಳುತ್ತೇನೆ ಎನ್ನುವಂತ ದಿಟ್ಟ ನಿರ್ಧಾರವನ್ನ ಕೊಟ್ಟವರು ಶ್ರೀಯುತ ರಾಧಾಕೃಷ್ಣ ಎಚ್ ತಮಗೆ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತೇವೆ. ಈ ಒಂದು ಪಂದ್ಯಾಟದಲ್ಲಿ ಒಂದು ವ್ಯಕ್ತಿಯನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಯಾಕೆಂದ್ರೆ ಆ ವ್ಯಕ್ತಿ ಈ ದಿವಸ ನಮ್ಮ ಜೊತೆ ಇಲ್ಲ. ದುಬೈಯಲ್ಲಿ ಉದ್ಯಮಿಯಾಗಿ ಸೇವೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ಸಂತೋಷ್ ದುಬೈ ಇವರು ಈ ದಿವಸ ಪವರ್ ಪ್ಲಸ್ 2 ಪರವಾಗಿ ಆಡಬೇಕಿತ್ತು. ಅನಿವಾರ್ಯತೆ ಕಾರಣದಿಂದಾಗಿ ಬಹಳಷ್ಟು ವೇಗವಾಗಿ ವೀಸಾ ಬಂದ ಕಾರಣ ಉದ್ಯಮಿಯಾಗಿ ದುಬೈಯಲ್ಲಿ ಸೇರಿಕೊಳ್ಳಬೇಕಾಗಿತ್ತು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ ಪವರ್ ಪ್ಲಸ್ 2 ಶ್ರೀಯುತ ರಾಧಾಕೃಷ್ಣ ಎಚ್ ಇವರ ಮಾಲಕತ್ವದ ತಂಡ. ಆತ್ಮೀಯ ಸ್ವಾಗತಗಳು, ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಎಲ್ಲ ತಂಡದ ಆಟಗಾರರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಚಾಂಪಿಯನ್ ಪಟ್ಟ ಅಲಂಕರಿಸಿಕೊಳ್ಳುತ್ತಾ ಇದೆ KPL 2024 ಸೀಸನ್ 3 ಪವರ್ ಪ್ಲಸ್ 2. ಇಲ್ಲಿ ಒಂದು ವ್ಯಕ್ತಿಯನ್ನ ಗುರುತಿಸಿಕೊಳ್ಬೇಕಾಗಿದೆ. ಪವರ್ ಪ್ಲಸ್ 2 ಎನ್ನುವಂತಕ್ಕಂಥ ತಂಡದಲ್ಲಿ ಓರ್ವ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ವೃತ್ತಾಚರಣೆಯಲ್ಲಿದ್ರು ಕೂಡ ಆ ಒಂದು ಆಟಗಾರ ತಾನು ಆಡುತ್ತೇನೆ ಎನ್ನತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಶ್ರಮವನ್ನ ಇವತ್ತು ತೋರಿಸಿದ್ರು. ಶ್ರೀಯುತ ಪ್ರದೀಪ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೀವಿ. ಅವರು ಕೂಡ ಪ್ರಮುಖ ಕಾರಣಕರ್ತರು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವುದಕ್ಕಾಗಿ ಪವರ್ ಪ್ಲಸ್ 2 ಪರವಾಗಿ ಆಡತಕ್ಕಂಥ ಆಟಗಾರರಾಗಿ ಇವತ್ತು ಗುರುತಿಸಿಕೊಂಡಿದ್ರು. ಶ್ರೀಯುತ ಪ್ರದೀಪ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಪವರ್ ಪ್ಲಸ್ 2 ತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ಮಗದೊಮ್ಮೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಕೂಡ ತಮ್ಮ ಸಹಕಾರ ಇದೇ ರೀತಿ ಇರಲಿರ್ತಕ್ಕಂಥ ಶುಭ ಹಾರೈಕೆಗಳೊಂದಿಗೆ ರಾಧಾಕೃಷ್ಣ ಎಚ್ ಇವರಿಗೆ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಹಲೋ ಈ ಒಂದು ಪಂದ್ಯಾಟದ ನಿನ್ನೆಯಿಂದ ಇವತ್ತಿನ ತನಕ ಒಂದು ಪಂದ್ಯಾಟದ ನಿರೂಪಕರಾಗಿ ಕಂಚಿನ ಕಂಠದ ಮೂಲಕ ಪ್ರತಿಯೊಂದು ಪಂದ್ಯಾಟವನ್ನು ಹದ್ದಿನ ಕಣ್ಣಿನಲ್ಲಿಟ್ಟು ಈ ಒಂದು ಪಂದ್ಯಾಟದ ಯಶಸ್ವಿಗೆ ಸಹಕರಿಸಿರುವಂತಹ ನಿರೂಪಕರಾದ ಪ್ರದೀಪ್ ಎನ್ಮೂರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ತಾರನಾಥ್ ಕಾಯರ್ಗ್ ಅವರು ಈ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊನೆಯದಾಗಿ
ಅತಿಥಿ ಗಣ್ಯರಿಗೆ ಗೌರವದ ಸ್ಮರಣಿಕೆಯನ್ನು ಕೊಡತಕ್ಕಂಥ ಸಂದರ್ಭವಾಗಿದೆ. ಈ ಒಂದು ಸ್ಮರಣಿಕೆಯನ್ನ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಉದಯ್ ಕಿರಣಾರ್ ಇವರು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ಶ್ರೀತ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಅಲಂಕರಿಸಿದಂತಹ ಶ್ರೀತ ರಾಕೇಶ್ ರೈ ಕಿಡಂಜಿ ಉಪಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀತ ಜಿತಾಕ್ಷಜಿ ಅಧ್ಯಕ್ಷರು ಸವಣೂರು ಯುವಕ ಮಂಡಲ ರಿಜಿಸ್ಟ್ರೇಷನ್ ಇವರಿಗೆ ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಿಸ್ತಾ ಇದ್ದೇವೆ. ಶ್ರೀತ ತಾರನಾಥ ಕಾಯರ್ಗ ಅಧ್ಯಕ್ಷರು ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇವರಿಗೆ ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀತ ಜಿತಾಕ್ಷ ಇವರಿಗೆ ಕೂಡ ಗೌರವದ ಸ್ಮರಣಿಕೆ ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ರಾಮಚಂದ್ರ ಜನಗ್ರಹ ಸ್ಥಾಪಕ ಅಧ್ಯಕ್ಷರು ಇವರಿಗೆ ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಜೀರ್ ದೇವಸ್ಯ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಂದೂರು ಇವರಿಗೆ ಕೂಡ ಗೌರವದ ಸ್ಮರಣಿಕೆ ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೊನೆಯ ಹಂತಕ್ಕೆ ಬರತಕ್ಕಂಥ ಸಂದರ್ಭ ಧನ್ಯವಾದಗಳ ಸಮರ್ಪಣೆ ಶ್ರೀತ ಲೋಕೇಶ್ ಇವರು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್, ತಾವು ಧನ್ಯವಾದವನ್ನು ನೆರವೇರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಇದರ ಆಶ್ರಯದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ KPL 2024 ಸೀಸನ್ 3 ಈ ಒಂದು ಪಂದ್ಯಾಟ ನಿನ್ನೆಯಿಂದ ಇವತ್ತಿನ ತನಕ ತುಂಬ ಸಂತಸದಿಂದ ಮೂಡಿಬಂದಿದೆ. ಈ ಒಂದು ಸ್ನೇಹಿತರ ಬಳಗ ಅಂತ ಹೇಳುವ ಈ ಒಂದು ತಂಡವು ಈ ಒಂದು ಕುದ್ಮಾರು ಗ್ರಾಮದಲ್ಲಿ ಹಲವು ಸಂಘಟನೆಗಳಿದ್ದರೂ ಕೂಡ ಇಲ್ಲಿನ ಯುವಕರು ಒಂದೇ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಾರೆ. ಈ ಸ್ನೇಹಿತರ ಬಳಗ ತಂಡವು ರಾಮಚಂದ್ರನ್ ಸಾಲ್ಯನ್ ಇವರ ಸಾರಥ್ಯದಲ್ಲಿ ಹುಟ್ಟಿದ ಈ ಸ್ನೇಹಿತರ ಬಳಗವು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಲವು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಹೆಮ್ಮೆಯ ತಂಡವಾಗಿರುವುದು ನಮ್ಮೆಲ್ಲರಿಗೂ ಖುಷಿಯಾಗಿರುವಂತಹ ವಿಷಯ. ಯುವಕರು ಏಕ ಮನಸ್ಸಿಂದ ಒಗ್ಗಟ್ಟಾಗಿ ಕೆಲಸ ಮಾಡಿದಲ್ಲಿ ಇಂತಹ ಯಶಸ್ವಿ ಕಾರ್ಯಗಳನ್ನು ಮಾಡಬಹುದು. ಇಂತಹ ಯುವಕರಿದ್ದಲ್ಲಿ ಈ ಊರಿನ ಸರ್ವತೋಮುಖ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗಬಹುದು ಅಂತ ನಾವಿಲ್ಲಿ ಭಾವಿಸ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಒಂದು ಹಂತದಲ್ಲಿ ಪ್ರಾಯೋಜಕರು, ಮಾಲಕರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ನಿನ್ನೆ ಉದ್ಘಾಟನೆಗೊಂಡು ಇವತ್ತು ಸಮಾರೋಪ ಸಮಾರಂಭದ ಮೂಲಕ ಸಮಾಪ್ತಿಗೊಳ್ತಾ ಇದೆ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಊರಿನವರು ಹಾಗೆಯೇ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ BJP ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವ ರಾಕೇಶ್ ರೈ ಕಿಡಂಜಿ ಇವರಿಗೆ ಸ್ನೇಹಿತರ ಬಳಗ ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಹುಮಾನ ವಿತರಕರಾಗಿ ಬೆಳ್ಳಾರೆ ಆರಕ್ಷಕ ಠಾಣೆಯ ಹೀರಯ್ಯ ಅವರು ಆಗಮಿಸಬೇಕಿತ್ತು. ಅವರು ಬೆಂಗಳೂರಿಗೆ ಹೋಗಿದ್ರು ಅಂತ ಹೇಳಿದರು. ಬರುವಾಗ ತಡವಾಗಿ ಆಗ್ಬೋದು, ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿದರು. ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮಗೆ ಈ ಒಂದು ಪಂದ್ಯಾಟಕ್ಕೆ ಪ್ರಥಮ ಪ್ರಶಸ್ತಿಯನ್ನು ನೀಡಿರುವಂತಹ ಸುರಭಿ ಗ್ರೂಪ್ಸ್ ಮೆಲ್ಕಾರೋ ಇದರ ಮಾಲಕರಾಗಿರುವಂತಹ ಅಜಯ್ ಎ ಇವರು ಕೂಡ ಬರಬೇಕಾಗಿತ್ತು. ಇವರ ಅನುಪಸ್ಥಿತಿ ಇದ್ದರೂ ಕೂಡ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮೂರಿನ ಯುವಕ ಉದ್ಯಮಿಗಳು, ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರುವಂತಹ ಎಲ್ಲ ಸವಣೂರು ಯುವಕ ಮಂಡಲದ ಅಧ್ಯಕ್ಷರು ಆಗಿರುವಂತಹ ಸಮಾಜ ಸೇವೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ನಮ್ಮ ಸ್ನೇಹಿತ ಜಿತಾಕ್ಷ ಜಿ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಮಾರ್ಗದರ್ಶಕರು, ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ನಮ್ಮ ಹಿರಿಯರು ಆಗಿರುವಂತಹ ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ನಿಯಮಿತ ಇದರ ಅಧ್ಯಕ್ಷರಾಗಿರುವ ತಾರನಾಥ ಕಾಯರ್ಗ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.
ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿರುವಂತಹ ಪ್ರವೀಣ್ ಕುಮಾರ್ ಕಿಡಂಜಿಗುತ್ತು, ಅನುವಂಶ ಮುಕ್ತೇಶ್ವರು, ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿಮಗರು ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು, ಇದರ ಅಧ್ಯಕ್ಷರಾಗಿರುವಂತಹ ಸುರೇಶ್ ರೈ ಸೋಡಿಮಲ್ಲು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸ್ನೇಹಿತರ ಬಳಗ ತಂಡದಲ್ಲಿ ಯಾವತ್ತೂ ಕೂಡ ನಾವು ಯಾವುದಾದರೊಂದು ಪ್ರಾಯೋಜಕತ್ವವನ್ನು ಕೇಳಿದಾಗ ನಮಗೆ ಇಲ್ಲ ಅಂತ ಹೇಳಲ್ಲ. ಅಂಥ ಒಂದು ಕೊಡುಗೈ ದಾನಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ನಜೀರ್ ದೇವಸ್ಯ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸ್ನೇಹಿತರ ಬಳಗದ ಸ್ಥಾಪಕ ಅಧ್ಯಕ್ಷರು, ಈ ಒಂದು ಸ್ನೇಹಿತರ ಬಳಗ ಅವತ್ತಿನಿಂದ ಇವತ್ತಿನ ತನಕ ಬೆಳೆದುಕೊಂಡು ಬರಬೇಕಾದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ತಪ್ಪು ಸರಿಯನ್ನು ತಿದ್ದಿಕೊಂಡು ಈ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿರುವಂತಹ ನಮ್ಮೂರಿನ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ರಾಮಚಂದ್ರ ಜನತಾಗ್ರಹ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸ್ನೇಹಿತರ ಬಳಗದ ಇಷ್ಟು ಪಂದ್ಯಾಟದ ರೂವಾರಿ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಪಂದ್ಯಾಟಕ್ಕೆ ಮೊದಲಿನಿಂದ ಇವತ್ತಿನ ತನಕ ಎಲ್ಲ ಯುವಕರನ್ನು ಒಂದು ಮುಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ನಮ್ಮೆಲ್ಲರ ಸ್ನೇಹಿತ ಉದಯ ಕಿರಣರ್ ಇವರಿದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ನಮ್ಮೆಲ್ಲರೂ ಈ ಪಂದ್ಯಾಟಕ್ಕೆ ಒಂದು ಮಾಲಕರ ಅವಶ್ಯಕತೆ ಇದೆ. ಒಂದು ಲೀಗ್ ಪಂದ್ಯಾಟಕ್ಕೆ ಎಲ್ಲರೂ ಕೂಡ ಈ ಒಂದು ಪಂದ್ಯಾಟದ ನಿನ್ನೆಯಿಂದ ಇವತ್ತಿನ ತನಕ ಖರ್ಚು ವೆಚ್ಚಗಳಾಗಲಿ ಆ ಒಂದು ಆಟಗಾರರನ್ನು ಒಂದು ರೂಢಿಸಿಕೊಂಡು ಪಂದ್ಯಾಟವನ್ನು ನಡೆಸುವಲ್ಲಿ ನಮಗೆ ಕಾರಣಕರ್ತರಾಗಿರುವಂತಹ ನಮ್ಮೆಲ್ಲ ತಂಡದ ಮಾಲಕರು ಮತ್ತು ಮಾಲಕರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿ ಬಹುಮಾನದ ಪ್ರಾಯೋಜಕರಾಗಿ ಶಾಮಿಯಾನ ಆಗಲಿ, ಸೌಂಡ್ಸ್ ಆಗಲಿ, ಲೈಟಿಂಗ್ಸ್ ಆಗಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಪ್ರಾಯೋಜಕರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮಗೆ ಸಹಕಾರ ನೀಡಿರುವಂತಹ ನೇರ ಪ್ರಸಾರವನ್ನು ನೀಡಿ ಪುತ್ತೂರಿನ ನ್ಯೂಸ್ ಚಾನಲ್ನಾಗಿರುವಂತಹ ನಮ್ಮ ನ್ಯೂಸ್ ಪುತ್ತೂರು ಇದರ ಮಾಲಕರಾಗಲಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಇರುವಂತಹ ಸುದ್ದಿ ಮಾಧ್ಯಮದ ನಮ್ಮವರಿನ ಸುಧಾಕರ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಊರಿನ ಪ್ರಾಯೋಜಕರಾಗಿ ನಮ್ಮ ಜೊತೆ ಇರುವಂತಹ ಊರಿನ ದಾನಿಗಳಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ವಿದೇಶದಲ್ಲಿ ನೆಲೆಸಿರುವಂತಹ ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ನೀಡಿರುವಂತಹ ನಮ್ಮೂರಿನ ಸ್ನೇಹಿತರ ಬಳಗದ ಸದಸ್ಯರು ಕೂಡ ವಿದೇಶದಲ್ಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಕರಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿದಂತಹ ಪ್ರದೀಪ್ ಎನ್ಮೂರು ಇವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ಮೊನ್ನೆಯಿಂದ ಇವತ್ತಿನ ತನಕ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಸ್ನೇಹಿತರ ಬಳಗದ ಸರ್ವ ಸದಸ್ಯರು, ರಾತ್ರಿ ಹಗಲು ಎನ್ನದೆ ಕೆಲಸವನ್ನು ಮಾಡಿರುವಂಥವರು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕಾಗಿ ಸಹಕಾರವನ್ನು ನೀಡಿರುವಂಥ ಎಲ್ಲ ಸ್ನೇಹಿತರ ಬಳಗದ ತಂಡದ ಸದಸ್ಯರಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದ ಸಂದರ್ಭದಲ್ಲಿ ಎಕೆ ಬಲ್ಬ್ ಟೋನ್ಸ್ ಕುದ್ಮಾರಿ ತಂಡದ ಮಾಲಕರಾಗಿರತಕ್ಕಂಥ ಅಶೋಕ್ ಕಿಡಂಜಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್ ದಯವಿಟ್ಟು ಬನ್ನಿ. ಅಶೋಕ್ ಕಿಡಂಜಿ ಎಕೆ ಬಲ್ಬ್ ಟೋನ್ಸ್ ಕುದ್ಮಾರು ತಂಡದ ಮಾಲಕರಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದೀರಾ. ನಮಗೆ ವಿಶೇಷವಾಗಿರತಕ್ಕಂಥ ಒಂದು ಗೌರವದ ಸ್ಮರಣಿಕೆ ಇದೆ. ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಕಿಡಂಜಿ ಸರ್ ದಯವಿಟ್ಟು ಬನ್ನಿ. ಅಶೋಕ್ ಕಿಡಂಜಿ ಮಾಲಕರು ತಮ್ಮನ್ನು ಗೌರವದಿಂದ ವೇದಿಕೆ ಬರಮಾಡಿಕೊಳ್ಳತಕ್ಕಂಥ ಸಂದರ್ಭವಾಗಿದೆ. ಇವರಿಗೆ ಗೌರವದ ಸ್ಮರಣಿಕೆಯನ್ನು ಶ್ರೀಯುತ ರಾಕೇಶ್ ರೈ ಕಿಡಂಜಿ ಇವರು ನೀಡಿ ಗೌರವಿಸುವಂತೆ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಸೋಲು ಗೆಲುವುಗಳು ಎಲ್ಲವೂ ಕೂಡ ಇದ್ದದ್ದೇ, ಆದರೆ ಲೀಗ್ ಹಂತದಲ್ಲಿ ತಂಡವಾಗಿ
ಭಾಗವಹಿಸುವುದು ಬಹಳಷ್ಟು ಪ್ರಾಮುಖ್ಯತೆವಾಗಿದೆ. ತಮ್ಮ ಸಹಕಾರ ಮುಂದೆಯೂ ಕೂಡ ಬಯಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸತಕ್ಕಂಥ ಈ ಕ್ರೀಡಾ ಮೈದಾನವನ್ನು ಒದಗಿಸಿಕೊಟ್ಟಂತಹ ಶಾಲಾಭಿವೃದ್ಧಿ ಸಮಿತಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಒಂದು ಪಂದ್ಯಾಟಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ, ಚುಕ್ಕಿಯನ್ನು ನೀಡ್ತಾ ಇದ್ದೇವೆ. ವಂದನೆಗಳು, ಅಭಿನಂದನೆಗಳು.